ಮಾಲೆ ಬ್ರಿಜೇಶ್ ಚೌಟ್ರಿ ನಮ್ಮ ಈ ಲೇಸಿಗೆ ಬೈದೇರಿ ಬೇರೆನೆ ಮಾತೆಲ್ಲ ನಮ್ಮ ಅತ್ತಿಪಟ್ಟಿದೆ ಓಕೆನೆ ಜಿಲ್ಲಾ ಅಧ್ಯಕ್ಷರ ನೆಚ್ಚಿನ ಸತೀಶ್ ಕುಪ್ಪಲ ನಮ್ಮ ಈ ಲೇಸಿಗೆ ಬೈದೇರಿ ಬೇರೆಲ್ಲ ಈ ಪೊರ್ತಲು ಲೇಸಿಗೆ ಓಕೆನೆ ಎದುರುಗೊಳ್ಳುವುದಿಲ್ಲ ಅರ್ಧನಾರೇಶ್ವರ ದೇವರಿಗೆ ಕರೆತಕ್ಕೈತ ಮತ್ತೊಂದು ಮಾಗಣಿದ ಕಾರ್ಮಿಕದ ಮೂವರು ಸಂತೆಲಿಗೆ ನೆನವರಿಕೆ ಮತ್ತೊಂದು ಬಾಕಿ ಮಾರಿಕೊಂಡ ಗುಪ್ಪದ ಕಂಡಳು ಇದಕ್ಕೆ ಕೆಳಗೆ ಕೊಡ್ತದೆ ಆಟಿದ ರವೀಂದ್ರ ಶೆಟ್ಟಿ ಉಳಿದಟ್ಟು ಮೇರ್ನ ಮುತುವರ್ಜಿದೆ ಈ ಮೊದಲ ಬಾರಿ ಬ್ರಿಜೇಶ್ ಚೌಟ್ರು ಅಜ್ಜನೆ ಭಾರತೀಯ ಜನತಾ ಪಾರ್ಟಿದ ಜಿಲ್ಲಾಧ್ಯಕ್ಷರ ಸತೀಶ್ ಕುಂಪಲ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮೋಹನ್ದಾಸ್ ರೈಕುಲು ಒಕ್ಕಲ ಮಾತ ಸೇರಿಗೆಡೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಬೇರ್ಲ ಮುತಾಲಿಕೆಡೆ ಈ ಲೇಸಿ ಹೊರಲ ಎರಡು ಮಾತೇನೆಲ್ಲ ಈ ಪೊರ್ತಡು ಇಚ್ಛಾವಡಿಗೆ ಮೊಗ್ಗೆಡು ಎದುಕೊಂದಿಲ್ಲ ಕೆಸರ್ತ ಗುಬ್ಬದ ಚಾವಡಿದ ಕಟ್ಟುಮಟ್ಟದ ಪ್ರಕಾರ ಪ್ರಾರ್ಥನೆದ ಹೊರಟು ಈ ಲೇಸನೆ ಪ್ರಾರಂಭ ಮಂತೊಂದಿಲ್ಲ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಬೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆಯಲ್ಲಿ ನಮ್ಮಲ್ಲಿ ಗತಿ ನೀನೇ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಕಟ್ಟುಮಟ್ಟದ ಪ್ರಕಾರ ಹತ್ತು ಬಿನ್ನೆರಡೆ ಮೋಕೆಡು ಎದುಕೊಂಡ್ರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೇಡ ಭಿನ್ನೈತೊಂದಿಲ್ಲ ನಮ್ಮ ಮೂಜಿ ಗ್ರಾಮ ಒಂಜಿ ಮಾಗಣಿದ ನಮ್ಮ ಮೂವರು ಸತ್ಯಲನೆ ನನವರಿಕೆ ಮಂತೊಂದು ಯಾ ನಂಬುನ ಮಾತ ದೇವದೇವರನ್ನ ಮನಸ್ಸಿನೊಂದು ನನ್ನ ಮಾತ ಗುರಿರೇಕ್ಲೆಗ್ ಸ್ಮರಣೆ ಮಂತೊಂದು ಬಹಳ ಮುಖ್ಯವಾದ ಇನಿ ನಮ್ಮ ದೇರಳಕಟ್ಟೆಡು ಪುನಃ ನನ್ನ ಅಮ್ಮನ ಪುದರ್ದ ಶಾಲೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಈ ಶಾಲೆಡೆ
ನಮ್ಮ ಪ್ರತಿ ವರ್ಷ ನಮ್ಮ ಜೋಕ್ಲಿಗೆ ನಮ್ಮ ಕೃಷಿಕನ ಬದುಕು ಗೊತ್ತವಡು ಕೃಷಿ ಪಂಡ ಆ ಜೀವನ ಆ ರೀತಿ ಉಂಡು ಪಂಪಿನ ತೆರೋಡು ಪಂಪಿನ ನೆಲೆಟ್ಟು ನಮ್ಮ ಪ್ರತಿ ವರ್ಷ ಒಂಜಿ ಅವಾರ್ಡ್ಲ ಪಡಿಲು ಪೊಡ್ದಿನ ಕಂಡಗ ನಮ್ಮಲ್ಲಿ ತಂದು ಪೋದು ಜೋಕ್ಲೆಗೆ ನಮ್ಮ ಐತ ಬಗ್ಗೆ ಮಾಹಿತಿ ಕೊರ್ಪಣ ಕೆಲಸ ಮಂತಂದಿಲ್ಲ ಆಂಡ ಇವಡು ಭಾಳ ವಿಶೇಷವಾದ ಇನಿ ಮಸ್ತ್ ಚಾನೆಲ್ ದಾಖಲು ಮತ್ತೆ ಬೈದೇರಿ ಅಂಚೆ ನೋಡಿದ್ರೆ ರಡ್ಡು ಪತ್ರ ಕನ್ನಡಲ್ಲೇ ಪನ್ನಡ ಹಾಪಡು ಇವತ್ತು ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ಹರೇಕಲ ಗ್ರಾಮ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕದಿರುವಾಗ ನಮ್ಮ ಪೂರ್ವಜರೆಲ್ಲ ಯಾವ ರೀತಿ ನನ್ನ ತಂದೆ ಕೂತಿದ್ದಾರೆ, ನಮ್ಮ ಊರಿನ ಹಿರಿಯರೆಲ್ಲ ಇಲ್ಲಿ ಕೂತಿದ್ದಾರೆ. ಯಾವ ರೀತಿ ಅದು ಹಚ್ಚ ಹಸಿರಾಗಿ ಎಲ್ಲ ಗದ್ದೆಗಳಲ್ಲೂ ಕೂಡ 3 ಕಾಲಗಳಲ್ಲೂ ಕೂಡ ಸಾಗುವಳಿ ಆಗ್ತಿತ್ತು. ನಾವು ಸುಗ್ಗಿ, ಎಣ್ಣೆಲು, ಕೊಲಕೆ ಅಂತ ಹೇಳ್ತೀವಿ. ಆದರೆ ಈಗ ಬರುತ್ತಾ ಕಳೆದ 10-12 ವರ್ಷಗಳಲ್ಲಿ ಈ ಭಾಗದಲ್ಲಿ ಯಾರೂ ಕೂಡ ಕೃಷಿ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಕೃಷಿಗಳ ಕಷ್ಟ ಇದೆ, ಕಾರ್ಮಿಕರ ಬಹಳ ಕೊರತೆ ಇದೆ. ಒಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪಟ್ಟಣ ಭಾಗದಲ್ಲಿ ಕೆಲಸವನ್ನು ಮಾಡುತ್ತ ಸಂದರ್ಭದಲ್ಲಿ ಕೃಷಿ ಕಡೆ ಓಲೈಕೆ ಬಹಳ ಕಡಿಮೆ ಆಗಿದೆ. ಆದರೆ ಈ ಬಾರಿ ನಾವು ಯಾವ ರೀತಿ ಮಾಡ್ತೇವೆ ಅಂತಂದ್ರೆ, ಇವಾಗ ಬೇರೆ ಬೇರೆ ಕಡೆ ನಮ್ಮ ಮಕ್ಕಳು ಕೆಲವರು ಕೇಳ್ತಾರಂತೆ, ರೈಸ್ ಅಂತ ಹೇಳ್ತಾರೆ, ಅರಿ ಅಂತ ನಾವು ತುಳು ಹೇಳ್ತೇವೆ. ರೈಸ್ ಯಾವ ಗಿಡದಲ್ಲಿ ಆಗೋದು ಅಂತ, ಯಾವ ಗಿಡದಲ್ಲಿ ರೈಸ್ ಆಗೋದು ಅಂತ, ಇದು ಮಕ್ಕಳಿಗೆ ಮನವರಿಕೆ ಆಗಬೇಕು. ಈ ರೀತಿ ನಾವೆಲ್ಲರೂ ಕೂಡ ಈ ರೀತಿ ಬೆಳೆಯಬೇಕು ಅಂತ ಆದರೆ ಈ ನಮ್ಮ ಹಿರಿಯರು ಯಾವ ರೀತಿ ಕಷ್ಟಪಟ್ಟು ನಮ್ಮ ಎಲ್ಲ ಇಡೀ ವ್ಯವಸ್ಥೆನೇ ಕೃಷಿ ಸಂಸ್ಕೃತಿಯಿಂದ ಬಂದದ್ದು. ನಾವೆಲ್ಲ ನಂಬಿಕೆ ಆಧಾರದ ಮೇಲೆ, ನಮ್ಮ ಸನಾತನ ಧರ್ಮ ಅಂತ ಹೇಳಿದ್ರೆ ಹಾಗೆ ನಾವು ನಂಬಿಕೆ ಆಧಾರದ ಮೇಲೆ ಜೀವನ ನಡೆಸುವರು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರ ಬದುಕು ನಮ್ಮ ಈಗಿನ ಮಕ್ಕಳಿಗೆ ಕೂಡ ಗೊತ್ತಾಗಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ಅದು ತಿಳಿಬೇಕು ಅಂತೇಳಿ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡುವಂಥದ್ದು. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚಾಗಿ ಸುಮಾರು ವರ್ಷಗಳಿಂದ ಹಡಲಿ ಬಿದ್ದಂಥ ಗದ್ದೆಗಳಿದೆ ಇಲ್ಲಿ ಈ ಭಾಗದಲ್ಲಿದೆ. ನಮ್ಮ ಬಹಳ ಮುಖ್ಯವಾಗಿ ಮೊದಲಮಾರು ರಾಮಣ್ಣ ರೈಗಳು ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿ. ಅದೇ ರೀತಿ ಸಂಪಿಗದಲ್ಲಿ ಕೋಚನ್ನಾಳುವರು ಬಹಳಷ್ಟು ಕೃಷಿಕರಲ್ಲಿ ಕೃಷಿ ಮಾಡಿದವರು. ನಮ್ಮ ಶ್ರೀನಿವಾಸ ಆಳ್ವರನ್ನು ಕೂಡ ನಾವು ಮರಲಿಕ್ಕಿಲ್ಲ. ಯಾಕೆ ಅಂತಂದರೆ ಬಹಳಷ್ಟು ವರ್ಷಗಳಿಂದ ಅವರು ಕೃಷಿಯ ತೊಡಗಿಡಿಕೊಂಡವರು. ನನ್ನ ತಂದೆಯವರು ಕೂತಿದ್ದಾರೆ, ಬಹಳಷ್ಟು ಈಗಲೂ ಕೂಡ ಅವರಿಗೆ ಮನಸ್ಸಿದೆ, ಆದರೆ ಆಗುವುದಿಲ್ಲ ವಯೋ ಇದರಿಂದ ಸಮಸ್ಯೆಯಿಂದ. ಒಟ್ಟಿನಲ್ಲಿ ನಮ್ಮ ಸಂಪಿಗದಲ್ಲಿ ಬಾಲಿಕೆಯ, ನಮ್ಮ ಮೊದಲೆಮಾರಿನ ಮತ್ತು ನಮ್ಮ ಉಳಿದೊಟ್ಟಿನ ಈ 3 ಭಾಗದ ಸುಮಾರು 16 ಗದ್ದೆಗಳು, ಇವತ್ತು 16 ಗದ್ದೆಗಳು ಸುಮಾರು 13 ಎಕರೆಗಿಂತಲೂ ಹೆಚ್ಚು ಗದ್ದೆಗಳನ್ನು ನಾವು ಇವತ್ತು ಈ ಬಾರಿ ನಾವು ಸಾಗುವಳಿ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ನಾನು ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಕೆಸರಿನಲ್ಲಿ ಸ್ವಲ್ಪ ಬಂದ ನಂತರ ಅವರಿಗೆ ಸ್ವಲ್ಪ ಸ್ಪರ್ಧಾತ್ಮಕವಾಗಿ ಕೆಲವು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದೇವೆ. ಒಟ್ಟಿನಲ್ಲಿ ನಮ್ಮ ಕೃಷಿಕರ ಬದುಕು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಂಬತಕ್ಕಂಥ ಈ ಒಂದು ಗ್ರಾಮದ ತ್ರಿಶಕ್ತಿಗಳನ್ನು ಮನಸ್ಸಾ ಹೊಂದಿಸುತ್ತಾ ಎಲ್ಲ ದೈವದೇವರನ್ನು ಹೊಂದಿಸುತ್ತಾ ಈ ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾಗಿ ಸಾಯಂಕಾಲದವರೆಗೆ ನಮ್ಮ ಮಕ್ಕಳು ಪಾಪ ಏನು ತಿಳಿದವರು, ಬೇರೆ ಬೇರೆ ಕಡೆಗಳಿಂದ ಬಂದವರು, ಯಾವುದೇ ರೀತಿ ತೊಂದರೆ ಆಗದೇ ರೀತಿಯಲ್ಲಿ ನಡೆದಂತೆ ಈಗಾಗಲೇ ನಮ್ಮ ದೆಬ್ಬೆಳಿಗುತ್ತು ಮೋಹನ್ದಾಸರಿ ಅವರು ಪ್ರಾರ್ಥನೆ ಮಾಡಿದ ಮೇಲೆ ನಾವು ಅದರ ಪ್ರಾರ್ಥನೆ ಮಾಡಬೇಕಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಡೀ ದೈವದೇವರ ಕೆಲಸಗಳನ್ನು ಮಾಡುತ್ತೇವೆ, ಇದು ಅದರ ಗುರಿಕಾರ್ಮ ವಹಿಸಲು ಮಾಡ್ಕೊಂಡು ಬವರು. ಒಟ್ಟಿನಲ್ಲಿ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಸೇರಿದ್ದೇವೆ. ಬಹಳ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಕ್ಯಾಪ್ಟನ್ ನಾವೆಲ್ಲರೂ ಕೂಡ ಆ ಮತದಾನ ಆಗುವಂಥ ಮೊದಲು ಅವರು ರಿಯಲಿ ಕ್ಯಾಪ್ಟನ್, ಅವರು ಭಾರತ ಮಾತೆಯ ವೀರ ಯೋಧನಾಗಿ ಬಹಳಷ್ಟು ವರ್ಷಗಳ ಕಾಲ ಇಡೀ ನಮ್ಮ ಇವತ್ತು ನಾನು ಯಾವತ್ತು ಹೇಳಿಕ್ಕಿದೆ, ನಮ್ಮ ದೇಶದ 2 ಕಣ್ಣುಗಳು ಯಾರು ಅಂತ ಹೇಳಿದ್ರೆ ಕೃಷಿಕರು, ನಮ್ಮ ಅನ್ನದಾತರು ಕೃಷಿಕರು ಮತ್ತು ವೀರ ಯೋಧರು ಅಂತೇಳಿ. ಆ ವೀರ ಯೋಧರಾಗಿ ಇವಾಗ ಇಡೀ ನಮ್ಮ ಜಿಲ್ಲೆಯ ಯೋಧರಾಗಿ ಕೆಲಸ ಮಾಡಲಿಕ್ಕೆ ಮೊನ್ನೆ ಎಲ್ಲ ಜನ ಬಹಳಷ್ಟು ಮತಗಳನ್ನು ನೀಡಿ ಅವನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಗೌರವಾನ್ವಿತ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾಟಿ ನಡೆಯುವ ಮೂಲಕ ಈ ಒಂದು ಹಡಿಲು ಬಿದ್ದ ಗದ್ದೆಯನ್ನು ಚಾಲನೆ ಕೊಡಲಿಕ್ಕೆ ಅವರು ಬಂದಿದ್ದಾರೆ. ಅವರನ್ನು ನಾನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ನಮ್ಮೆಲ್ಲ ಈ ಊರಿನ ನಾಗರಿಕ ಬಂಧುಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇರುವವರು ನನ್ನ ಬಹಳ ಆತ್ಮೀಯರು, ನನ್ನ ಪಕ್ಷದ ನಾಯಕರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳಷ್ಟು ವರ್ಷಗಳವರೆಗೆ ಕೆಲಸ ಕಾರ್ಯಗಳನ್ನು ಮಾಡಿ ಇದೀಗ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಮುಂದೆ ಇರತಕ್ಕಂಥ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೆಲವು ವರ್ಷಗಳ ಕಾಲ ಸೇವೆ ಮಾಡಿದಂಥ ಸತೀಶ್ ಕುಂಪಲ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಅವರನ್ನು ಸ್ವಾಗತ ಮಾಡ್ತೇನೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ಗದ್ದೆ ನಾವೀಗ ಹೆಸರು ಕೊಟ್ಟಿದ್ದೇವೆ, ಹೊಸ ಕನ್ನಡು ಆಟಿದ ಅಜನೆ. ಹೊಸ ಕನ್ನಡು ಆಟಿದ ಅಜನೆ ಅಂತ ಕಂಡ ತುಂಬ ಉಂಟು. ಇಲ್ಲಿ ಹೇಳಬೇಕು ಅಂತಾದರೆ ಅದು ಜಾಲದ ಕಂಡ, ಇದು ಗೊಬ್ಬುದ ಕಂಡ, ಇದು ಬಾಕಿಮಾರು ಗದ್ದೆ, ಆ ಕಡೆದು ಕುಳ, ಅದು ಇದು ಮೊದಲೇ ಮಾರಿನ
ಮನೆಯದ್ದು ಗದ್ದೆಗಳು. ಆ ಕಡೆ ಇರುವಂಥದ್ದು ಪೆಳತ್ತಾಡಿ ನಂದರಾಮರೈ ಅವರು ಕೂತಿದ್ದಾರೆ, ಅದರ ದನಿಯವರು. ಅದರ ಪಕ್ಕದ್ದು ದರಿಗದ್ದೆ. ನಮ್ಮ ಮೂವರು ಸತ್ಯಗಳು ಅಂತ ನಾವೇನು ಹೇಳ್ತೀವಿ, ತ್ರಿಶಕ್ತಿಗಳು ಭೇಟಿಯಾಗತಕ್ಕಂಥ ವಲಸರಿ ಹೋಗತಕ್ಕಂಥ ಜಾಗ ಅದು. ಒಟ್ಟಿನಲ್ಲಿ ಬಹಳಷ್ಟು ಗದ್ದೆಗಳು ಇದೆ. ಹೊಸಗಂಡ ಅಂತ ಯಾಕೆ ಇಟ್ಟಿದೆ ಅಂತ ಹೇಳಿದ್ರೆ, ಎಲ್ಲ ಗದ್ದೆಗಳಿಗೆ ರಾಜ ಯಾರು ಅಂತ ಹೇಳಿದ್ರೆ ಹೊಸಗಂಡ, ಅದು ದೊಡ್ಡ ಗಂಡ. ಆದ್ದರಿಂದ ಆ ಹೊಸಗಂಡ ಅಂತೇಳಿ ಅದು ನಮ್ಮ ಹಿರಿಯರು ಎಲ್ಲ ಇಟ್ಟಂಥ ಹೆಸರು. ಹೊಸಗದ್ದೆ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಹೊಸಗಂಡ ಅಂತ ಹೇಳ್ತೇವೆ. ಆದ್ದರಿಂದ ಹೊಸಗಂಡಡು ಆಟಿದ ಅಜನೆ ಅಂತೇಳಿ ನಾವು ಹೆಸರನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಆಟಿದ ನಾಟಿ, ಬರವುದ ಬಾಲೆಲು, ಅದೇ ರೀತಿ ಕೆಸರ್ದ ಗೊಬ್ಬಲು, ಈ ರೀತಿ ಒಂದು ಕಲ್ಪನೆ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿ ಈ ಒಂದು ಮೊದಲೆಮಾರು ಮನೆಗೆ ಸಂಬಂಧಪಟ್ಟಂಥ ನಮ್ಮ ಮೊದಲೆಮಾರು ದಿವಂಗತ ರಾಮಣ್ಣ ಶೆಟ್ಟಿಯವರ ಮಗಳು ನಮ್ಮ ಮಂಜುಳಾ ಡಿ ಭಂಡಾರಿಯವರು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಸಂಪಿಗೆದಡಿ ಬಾಲಿಕೆಯ ನಮ್ಮ ನಂದರಾಮ್ ರೈ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೋಹನ್ ದಾಸ್ ರೈ ದೆಬ್ಬೇಲಿ ಗೊತ್ತು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಮಾರ್ಗದರ್ಶನ ಮಾಡುವವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕರಿಸುವವರು ನನ್ನ ಸಹೋದರ ಸಮಾನಾಗಿರತಕ್ಕಂಥ ಡೆಬ್ಬೇಲಿ ಮಹಾಬಲ ಹೆಗಡೆ ಅವರು, ನಮ್ಮ ಹರೇಕಲ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದವರು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಕಡೆಯಿಂದ ನನ್ನ ತಂದೆ ಉಳಿದಟ್ಟು ಕೊರಗಪ್ಪ ಶೆಟ್ಟಿ ಅವರಿದ್ದಾರೆ, ಅವರ ಆಶೀರ್ವಾದನ ಬೇಡ್ತೇನೆ. ಅದರ ಜೊತೆಗೆ ನನ್ನ ಅಣ್ಣ ಸಹೋದರ ಹರೇಕಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ, ಆ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ, ಈಗ ರೋಟರಿ ಕ್ಲಬ್ ದೇರಳಕಟ್ಟೆ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಸೌಮ್ಯ ಆರ್ ಶೆಟ್ಟಿ ಅವರು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ ಅವರಿದ್ದಾರೆ, ಹೇಮಲತಾ ಎಂ ಶೆಟ್ಟಿ ಅವರಿದ್ದಾರೆ, ನಮ್ಮ ಶೋಭಕರವರಿದ್ದಾರೆ, ಬಬಿತಾ ಎಂ ಹೆಗಡೆ ಅವರಿದ್ದಾರೆ, ಆ ಕಡೆಯಿಂದ ವಸಂತ ಜೆ ಪಾವೂರ್ ಇದ್ದಾರೆ, ನಮ್ಮ ಸುಧಾಕರ್ ಗಟ್ಟಿ ಬೈತಾರ್ ಅವರಿದ್ದಾರೆ, ನಮ್ಮ ರವಿಶಂಕರ್ ಸೋಮೇಶ್ವರ್ ಇದ್ದಾರೆ, ನಮ್ಮ ಬಿಜೆಪಿ ಮಂಗಳೂರು ಮಂಡಳದ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟ್ ಇದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಈಗ ಸ್ವಲ್ಪ ಹೊತ್ತಾಗಲಿ ಬಹಳಷ್ಟು ಜನ ಈ ಊರಿನ ನಾಗರಿಕರು ಇಲ್ಲಿ ಸೇರ್ಲಿಕ್ಕಿದ್ದಾರೆ. ಆದ್ರಿಂದ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತೀವಿ. ಎಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಕೊಡುತ್ತಾ, ಬಹಳ ಮುಖ್ಯವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ, ಯಾವತ್ತೂ ಕೂಡ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳಿದ್ರೆ ನನ್ನ ತಂದೆ ತಾಯಿಯವರ ಆಶೀರ್ವಾದ, ನಮ್ಮ ತಂದೆ ತಾಯಿಯವರ ಆಶೀರ್ವಾದ. ನಮ್ಮ ತಾಯಿಯ ಹೆಸರಲ್ಲಿ ಇರತಕ್ಕಂಥ ವಿದ್ಯಾಸಂಸ್ಥೆ ಕಳೆದ 24 ವರ್ಷಗಳಿಂದ ದೇರಳಕಟ್ಟೆಯಲ್ಲಿ ನಾವೊಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಪ್ರತಿಭಾನ್ವಿತರು. ಯಾವುದೇ ಕೆಲಸಕ್ಕೂ ಕೂಡ ಎಲ್ಲೂ ಹೋದರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನ ಖಚಿತ. ಆದ್ದರಿಂದ ಆ ಮಕ್ಕಳು ಕೂಡ ಇಲ್ಲಿ ಬಂದು, ಇದು ಕೇವಲ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು, 178 ಮಕ್ಕಳು ಇಲ್ಲಿದ್ದಾರೆ. ಇದೆಲ್ಲರೂ ಕೂಡ 9th ಮತ್ತು 10th ಮಕ್ಕಳು. ಈಗ ನಾವು ಶಾಲೆಗೆ ರಜೆ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ 36 ಟೀಚರ್ಸ್ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ. ಬಹಳ ಮುಖ್ಯವಾಗಿ ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ತಕ್ಷಣ ಬರತಕ್ಕಂಥ ಮಾಧ್ಯಮದ ಮಿತ್ರರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವಂಥ ಎಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ದೈಹಿಕ ಶಿಕ್ಷಕರಾಗಿ ನಮ್ಮ ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾದ ರಾಧಾಕೃಷ್ಣ ರೈ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಸ್ವಾಗತ ಮಾತಾಡ ಹಿರೇನು ಕೋರ್ತು ಬತ್ತಿ ಬಿನ್ನೆರೆಗೆ ಗೌರವ ಮಲ್ಪಡು. ಹಲೋ, ಈ ಭಾಗದ ಸಂಸದರೇ ಐನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟರೇನೆ ಮಸ್ತ್ ಖುಷಿತ ವಿಚಾರ. ಈ ಮೂವರು ಸತ್ಯಲು
ನೆಲವೂರ್ನ ಈ ಮಣ್ಣಿಗೆ ಕಾರದಿದೆ ಆಟಿದ ಅಜನೆಗೆ ಬತ್ತಿನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರೇನೆ ವಿದ್ಯಾರತ್ನ ಸಂಸ್ಥೆದ ಒತ್ತಿರ್ದೆ ಮಾನಾದಿಗೆ ಮಲ್ತೊಂದುಲ್ಲೆರೆ ರವೀಂದ್ರ ಶೆಟ್ರು ಅಂಚನೆ ಅರ್ನ ಧರ್ಮಪತ್ನಿ ಸೌಮ್ಯ ಆರ್ ಶೆಟ್ರು ಒಟ್ಟು ಸೇರಿಗೆಡೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರೆಗೆ ಮಾನಾದಿಗೆ ಎಂಕುಲು ಮಲ್ತಿನ ಮಾನಾದಿಗೆ ಒಂದು ಕಿನ್ಯ ಇರ್ನ ಪಾಲ್ಗೆ ಆ ದೇವತೆ ಮಲ್ಲ ಮನಸ್ಸಡೆ ಮಲ್ಲ ಅಂದೆ ಒದಗಾಡೆ ಎಂಗಲ್ನ ಈ ಭಾಗಗೆ ಸಂಸದರಾದ ಆಯ್ಕೆ ನಂಚಿನ ಈ ಮೂವರು ಸತ್ಯಲು ಇರೆಗೆ ಆಶೀರ್ವಾದ ಮಲ್ತದೇರೆ ಇಂದು ಎಂಕ್ಲೆಗೆ ಮಸ್ತ್ ಖುಷಿತ ವಿಚಾರ ಮಟ್ಟದ ಪ್ರಕಾರ ಕಲಸೆಗೆ ಬಾರಪತ್ತೆ ಕಲ್ಪವೃಕ್ಷದ ಪುರ್ಪನೆ ಅರ್ಲಾವಣೆತ ಹೊರಟು ಲೇಸುವುದಿಪ್ಪನ ಅರ್ಧನಾರೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮೋಹನ್ದಾಸ್ ರೈಕುಲು ದೆಬ್ಬೆಲಿ ಗುತ್ತು ಕಲಸೆಗೆ ಬಾರು ಪಾಡದೆ ಕಲ್ಪವೃಕ್ಷದ ಪುರ್ಪನು ಅರ್ಲಾವಣೆತ ಹೊರಟು ಇಲೇಸಿ ಉದಿಪನ ನಮ್ಮ ನಮ್ಮಿನಂಚಿನ ದೈವ ದೇವರೇ ಆ ಸತ್ಯಲು ನಂಗೆ ಇಂಬು ಕೊರಡೆ ನನತ್ತು ಇಂಚಿನ ಲೇಸು ಮಲ್ಪ ಕಲಸೆಗೆ ಬಾರಬಾರ್ದೆ ಕಲ್ಪವೃಕ್ಷದ ಪುರ್ಪನೆ ಅರ್ಲಾವಣೆತ ಹೊರಟು ಈ ಲೇಸು ಉದಿಪನ ಕಲಸೆಗೆ ಬಾರಬಾರ್ದೆ ಕಲ್ಪವೃಕ್ಷದ ಪುರ್ಪನು ಅರ್ಲಾವಣೆತ ಹೊರಟು ಇಚ್ಛಾವಡಿದ ಲೇಸನ ಉದಿಪನ ಮಲ್ಪೇರು ಕಲ್ಪವೃಕ್ಷ ಅರ್ಲಾವಣೆತ ಹೊರಟು ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರನ ಪುಣ್ಯದ ಕೈಟೆ ಕಲ್ಪವೃಕ್ಷದ ಅರ್ಲಾಟಿಗೆ ಸುಲ್ಮೆಲು ಕಲ್ಪವೃಕ್ಷ ಅರ್ಲಾದ ಕೆಲಸಕ್ಕೆ ರವೀಂದ್ರಣ್ಣಗೆ ಇಡೀ ವರ್ಷ ಇಡೀ ದಾಲ ಮನಿಪ್ಪಂದೆ ಕುಲ್ಲುನ ಅಭ್ಯಾಸ ಇದ್ದಾರೆ ದಾದಾಲ್ನ ಒಂಜಿ ರೀತಿದ ಒಂಜಿ ಚಟುವಟಿಕೆ ಮಲ್ಪೋಡು ಆ ಚಟುವಟಿಕೆ ಸಮಾಜಮುಖಿ ಆದುಪ್ಪೋಡು ಅತಂದಂಡ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಈ ನಾಡು ಎಂಚ ಬದುಕೋಡ ಐಕೊಂಜಿ ಆದರ್ಶವಾದ ಬದುಕು ನಂಚಿನ ಜನ ಏರ್ಪಂಡ ಅವು ರವೀಂದ್ರ ಶೆಟ್ಟಿ ಇಂದು ಪನಿಯರೆ ನಾನು ಅತ್ಯಂತ ಸಂತೋಷ ಪಡಿಪೆ ದಯಪಂಡ ಶಿಕ್ಷಣ ಸಂಸ್ಥೆನ ಎಂಚ ನಡಪವನ ಅವರು ಆಕ್ಲೆ ಮೆಗ್ಗಿ ಬಲಾಗಿ ಮೋಹನ್ದಾಸ್ ಅನ್ನಾಗ್ಲ ರವಿ ಅನ್ನಾಗ್ಲ ಗೊತ್ತು ಆ ನಮ್ಮನೆ ನಡಪವೇರೇನು ಅವಲ ಒಂಜಿ ನಮ್ಮನೆದ ಚಾಲೆಂಜ್ ಇಪ್ಪು ನಂಚಿನ ಒಂಜಿ ಕ್ಷೇತ್ರ ಐತೊಟ್ಟಿಗೆ ಸಮಾಜದ ಬೇತೆ ಬೇತೆ ರೀತಿದ ಚಟುವಟಿಕೆನ ನಾನು ಕೆಲವು ಸರಿ ಪನ್ರಂಡು ಮೋಹನ್ ಆಲ್ವೇರ್ ಅವಲಾಂಡ ರವೀಂದ್ರ ಶೆಟ್ಟಿ ಉಳ್ಳಾಲಾಡ ಎಂಕ್ಲೆಗನ್ ಸಾಂಸ್ಕೃತಿಕವಾದ ವರ್ಷ ಇಡೀ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಗಳೇನೆ ಅರ್ನ ಕೊರ್ಪೇರು ನಿಜವಾದ ಜೋಕುಲ ನಿಖುಲು ಭಾಗ್ಯವಂತೇರು ದಯಪಂಡ ಅರ್ನಂಚಿನ ಒಂಜಿ ಶಾಲೆ ನಿಖುಲು ಅಡ್ಮಿಷನ್ ತೆತ್ತೊಂದಾರು ಅರ್ನಂಚಿನ ಒಂಜಿ ಶಾಲೆ ನಿಖುಲು ಕಲ್ಪರು ನಿಕ್ಲೆಗಿಂಚಿತ್ತಿನ ಸೌಭಾಗ್ಯ ಇಡೀ ಊರುಡು ಯಥಾ ಶಾಲೆಲುಂಡು ಅಕ್ಲೆಗೆ ಪೂರೈರೆಗ್ಲ ಇಂಚಿನ ಭಾಗ್ಯ ಇಜ್ಜಿ ನಿಕ್ಲೆಗೆ ಈ ಭಾಗ್ಯನ ಕಂತು ಕೊರ್ತನಾರು ರವಿಯನ್ನೇ ಇಡೀ ನಿಕ್ಲೇನು ಓಳೋಲು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಗಲ ಒಡೆ ಕೊನಪುನಂಚಿನ ಕೆಲಸಲೇನು ಅವುಲ್ಲ ಪೂರ್ತಿ ಕೆಲಸ ಅಣ್ಣ ರವೆನೇ ಇಡೀ ಊರು ತಿರುಗುನಿ ಅಯ್ನು ಪೂರ ಹೆಚ್ಚಿನ ಅಂಶ ಸೌಮ್ಯಕ್ಕ ಬಾರಿ ಎಡ್ಡ ರೀತಿ ಮಲ್ತೊಂದು ಪೋಪೇರು ಅರ್ನ ತಂಡ ಉಂಡು ಟೀಚರ್ ನಕ್ಲ ಪೂರೇರ್ನ ಬೇರೆ ವರ್ತಿನ ಪಂಡ ಒಂದು ಟೀಚರ್ ನಕ್ಲ ಅಂಚನೆ ಅರ್ನ ಬೆರಿಪತ್ತದ ಪೂರ ಕೆಲಸ ಕಾರ್ಯಗಳನ್ನು ಬಾರಿ ಪೊರ್ಲುಡು ಮಲ್ಪೇರು ನಿಜವಾದ ನಮ್ಮ ಜೀವನಡು ಒಂಜಿ ಎಡ್ಡೆ ದಿಕ್ಕು ಕೊರ್ಪುನಂಚಿನ ಕೆಲಸ ನಮಗೆ ಕಂಡದ ನೇಟ್ ವಾನಮನೆ ಬೆನ್ನಿ ಬೆನ್ನ ಒಂದು ಇತ್ತೇರು ದುಂಬುದ ದಿನಕ್ಲೇಡು ನಮ್ಮ ಹಿರಿಯಕ್ಕಳು ಎಂಚ ನಮ್ಮನ್ನು ಸಾಂಕದೇರು
ಎಂಕ ಗೊತ್ತಿದ್ದ ಮಟ್ಟಿಗೆ ಭಾರಿ ವರ್ಷ ಹೊಡೆದು ದುಂಬು ಅಂಗಡಿ ಹಿಡ್ದು ಅರಿ ಕನತನ ಕಂತದ ಜೀವನ ಮಲ್ತೊಂದು ಇಜ್ಜಾಂಡ್ ಏರ್ನಲ ಕಂಡ ಇಜ್ಜಾಂದ ನಕ್ಲು ಬೊಕ್ಕೋರಿನ ಕಂಡಡೆ ಬೆಂದದು ಅಲ್ತಿರ್ದು ಒಂಜಿ ಸೇರು 2 ಸೇರು ಅರಿ ಕಂತದ್ದು ಬೊಕ್ಕೊಂಜಿಲ್ಲಲು ದಿಕ್ಕೆಲು ಪೊತ್ತಾದು ಹರಿ ಮುನ್ಪುನಂಚಿನ ವ್ಯವಸ್ಥೆಯಲ್ಲಿ ಆವಂದಿತ್ತಂಡು ಇನಿ ನಂಗೆ ದಾಲ ಇಜ್ಜಿ ಇನಿ ಒಂಜಿ ದಾಲ ಪನೊಡುಂದೆ ಇಜ್ಜಿ ಮೊಬೈಲ್ ಒಂಜಿ ಮೆಸೇಜ್ ಮಂತಂದಂಡ ನಂಗೆ ಎಂಚಿನ ಬೋರ್ಡು ಐದು ಜಾಸ್ತಿ ಕಂತದ್ದು ಮಾರ್ಕೆಟ್ ಕಂತು ಇಲ್ಲಡೆ ಪಾಡುವೇರು ಕಾಸುಲ ಕೊರಡು ಇಜ್ಜಿ ಕಾಸುಲ ನೇಟ್ ಪೊಯ್ತು ಪೋಪುನು ಅಂಚಾದ ಇತ್ತ ನಮ್ಮ ಆತು ಮುಂದುವರಿದ ಜೋಕ್ಲೆಗೆ ಪನ್ಪುನು ನಮ್ಮ ಬಾರಿ ಮುಂದುವರಿದ ನಂಗೆ ಒಂಜಿ ದುಂಬುದ ಕಾಲಡ ಒಂಜಿ ಕೋರಿ ತಿನ್ನೋಡುಂದಂಡ ಅಷ್ಟಮಿ ಬರೋಡು ಇತ್ತನು ಹೆಚ್ಚಿನ ಅಂಶ ಪಾಪದಕ್ಲೆ ರವೆನ ನಂಚಿನಕ್ಲೆಗೆ ಅತ್ತು ಮಂಜುಲಕ್ಕ ಎಂಕ್ಲ ನಂಚಿನಕ್ಲೆ ಪೂರ ಕೋರಿ ತಿನ್ನೋಡುಂದಂಡ ಅಷ್ಟಮಿ ಬರೋಡು ಇತ್ತನು ಆಡ ಇನಿತ ಕಾಲಡ ಅಂಚೆ ಇಜ್ಜಿ ಮನಸ್ಸು ಮಂತನ ಇತ್ತೆ ಜೋಕುಲು ರಪ್ಪ ತರ್ಪವ ಕಬಾಬ್ 10 ಪೀಸ್ ಕಬಾಬ್ಲ 10 ಪೀಸ್ ಚಿಲ್ಲಿಲ್ಲ ರಪ್ಪ ಬರ್ಪುನು ಇಲ್ಲಡೆ ಬತ್ತು ಊರುಂಡು ಅಂಚಾದ ಇನಿ ನಮ್ಮ ಮಸ್ತ್ ಮುಂದುವರಿದ ಅಂದಾಂಡಲ ನಮ್ಮ ಜೀವನ ಪದ್ಧತಿನ ಬಾರಿ ಪೊರ್ಲುಡು ಕಂತನ ಹಿರಿಯಾಗ್ಲಿ ನೆನಪು ಮಲ್ಪನ ಮುಖಾಂತರ ಇಂಚಿತ್ತಿನ ಒಂಜಿ ಕೆಲಸ ರವೆನ್ನನ ನೇತೃತ್ವದ ಆಪನ ಮುಖಾಂತರ ನಂಗೆ ಎಡ್ಡೆ ಸಂದೇಶ ಕೊರ್ಪನಂಚಿನ ಕೆಲಸ ಮಲ್ದೇರೆ ವಿದ್ಯೆದೊಟ್ಟಿಗೆ ನಮ್ಮ ಸಾಮಾಜಿಕ ಬದುಕಲ್ನ ಪರಿವರ್ತನೆ ಮಲ್ಪನ ಕೆಲಸಲೇನು ರವೀಂದ್ರ ಶೆಟ್ಟಿ ಉಳಿದೊಟ್ಟಾರ್ನ ನೇತೃತ್ವದ ಆವೊಂದುಂಡು ಅವರಿಗೆ ವಿಶೇಷವಾಯಿನಂಚಿನ ಅಭಿನಂದನೆ ಸಲ್ಲಿಸಾದ ರಾಜಕೀಯವಾದಲ ಎಡ್ಡೆ ರೀತಿಯ ನಮ್ಮೊಟ್ಟಿಗೆ ನಿರಂತರವಾದ ಕೆಲಸ ಮಲ್ಪೆ ನಿಗ್ಲೆ ಮಾತರೆಗಳ ಧನ್ಯವಾದ ಸಲ್ಲಿಸೋದು ಏನ ಪಾತ್ರರಂತವೇ ಜೈ ಹಿಂದ್ ಜೈ ಕರ್ನಾಟಕ. ರವೀಂದ್ರನ್ನೇ ಯಾನು ಸೈನ್ಯ ಬಿಡ್ದು ವಾಪಸ್ ಕೊಡ್ಲಾಕ್ ಬತ್ತೀನಿ ಹಿಡ್ದು ಇನಿಮುಟ್ಟ ಯಾನ್ ಮಿತ್ತುಪ್ಪಡು ತಿರ್ತುಪ್ಪಡು ಎನ್ನೊಟ್ಟಿಗೆ ಒಂದು ಆತ್ಮೀಯತೆ ಪ್ರೀತಿ ಪಾತ್ರ ಇತ್ತಿನಂಚಿನ ವ್ಯಕ್ತಿ ಬೊಕ್ಕ ಸದಾ ಎಂಕೊಂಜಿ ಬೆಂಬಲವಾದ ಇತ್ತಿನಂಚಿನ ವ್ಯಕ್ತಿ ಯಾನ್ ಜೀವನದ ಒಂಜಿ ವಿಷಯನ ಅತ್ಯಂತ ಸ್ಪಷ್ಟವಾದ ಏಪಲ ನೆನಪು ಒಂದು ಕಷ್ಟ ಕಾಲಡ್ ನಮ್ಮೊಟ್ಟಿಗೆ ಇತ್ತಿನಕ್ಲು ಕಷ್ಟ ಕಾಲಡ್ ನಮಕ್ ಪ್ರೀತಿ ತೊಚ್ಪಾಯನಕ್ಲು ಕಷ್ಟ ಕಾಲಡ್ ನಮ್ಮ ಮೆತ್ತು ವಿಶ್ವಾಸದ ಏನಕ್ಲು ಮಕ್ಕಳಿನ ಜೀವನ ಮರಪೆರ ಬಲ್ಲಿಗೆ ಪದವಿ ಬರ್ಪುಂಡು ಪೋಪುಂಡು ಸಂಸದೇನಿ ಉಪ್ಪು ಎಲ್ಲ ಇಜ್ಜಂದ ಉಪ್ಪು ಸದಾ ಉಪ್ಪುನ ದಾದಾಳೆತ್ತು ನಾವು ಪ್ರೀತಿ ವಿಶ್ವಾಸ ಅಭಿಮಾನ ಅಂಚಾದ್ರ ಅಂಚಿನ ಪ್ರೀತಿ ಅಭಿಮಾನ ವಿಶ್ವಾಸ ಪೂರೆಲ್ಲ ವಿಶ್ವಾಸ ಕಳೆದುಪ್ಪುನ ಎಂಕೆ ಎನ್ನ ಮಿತ್ತೆ ವಿಶ್ವಾಸ ಇಜ್ಜಂದುಪ್ಪುನ ಸಂದರ್ಭದಲ್ಲಿ ಎನ್ನ ಮಿತ್ತೆ ವಿಶ್ವಾಸ ದೀತಿನಂಚಿನ ವ್ಯಕ್ತಿ ರವೀಂದ್ರಣ್ಣ ಈ ಸಂದರ್ಭ ಯಾನ್ ಆರ್ನ ಊರುಡು ಉಲ್ಲೇಖ ಮಂತ್ನ ಅವಶ್ಯಕತೆ ಉಂಡು ಒಂದು ಎನ್ನೆ ಒಂದು ಅಂಚಿನ ಒಂಜಿ ಸದಾ ಉತ್ಸಾಹದ ಚಿಲುಮೆ ಸದಾ ಬೇತಕ್ಲಿಕ್ಕೆ ಪ್ರೋತ್ಸಾಹ ಕೊರ್ಪುನ ಬೇತಕ್ರನ್ನ ಯಶಸ್ಸು ಖುಷಿ ಪಡೆಪನಂಚಿನ ಒಂಜಿ ವ್ಯಕ್ತಿತ್ವ ರವೀಂದ್ರ ಶೆಟ್ಟಿ ನಾವು ಆರ್ನ ಒಂಜಿ ವಿದ್ಯಾಸಂಸ್ಥೆಲ್ಲ ತೋಜುಲು ಯಾನ್ ಈ ಸಂದರ್ಭಡ್ ಆಟಿದ ಬಗ್ಗೆ ಅತ್ತಂಡ ಸಾಗೋಳಿ ಮನ್ಪುನ ಬಗ್ಗೆ ಎಂಕ್ ಬಾರಿ ಮಲ್ಲ ಗೊತ್ತುಂಡು ಅಲೆಜ್ಜಿ ಎನ್ನ ಅಜ್ಜೇರು ತಲಪಾಡಿಡು ನಮ್ಮ ಮೀನೋಡಿಡು ಒಂಚೂರು ಕೃಷಿ ಮನ್ಪುನ ಸಂದರ್ಭಡ್ ಎಲ್ಲೆಲ್ಲೇ ಕಟ್ಟ ಮಂತೆಂಗ್ಲ ತರಕ್ದಿದ್ದು ಪತಂದ್ ಪೋಲೆ ಅಂತ ಪನೊಂದಿತ್ತೇರು ಐಡ್ದು ಬೊಕ್ಕೆ ಎಂಗ್ಲೆ ನೆನಪಿಜ್ಜವು ಕಂಡ ಬುಡ್ದು ಎಂಕ್ಲು ಕಂಗದೈ ಪಾಡ್ದ ಪೂರ ಕಡೆಟ್ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆದ ಹೆಚ್ಚಿನ ಕಡೆಟ್ ಕಂಗದೈನೇ ಪಾಡ್ದ ಆ ರೀತಿ ಪೋದು ಇನಿ ಬೆನ್ನಿ ಬೆನ್ಪುನ ಅತ್ತಂಡ ಸಾಗೋಳಿ ಮನ್ಪುನ ಅತ್ತಂಡ ಇಂದು ಮನ್ಪುನ ನಮಕ್ ಬಾರಿ ಇಕನಾಮಿಕಲಿ ಬಾರಿ ಸಸ್ಟೈನಬಲ್ ಅತ್ತು ಪಂಪಿನ ವಿಷಯ ಬೈದು ನೆಟ್ದೋಸ್ಕರ ನಮ್ಮ ಜೀವನ ಸಾಗಿಸಾರ ಕಷ್ಟ ಉಂಡು ಪಂಪಿನ ಅಂದು ಮಸ್ತ್ ವಿಷಯ ಅಂದು ಅತ್ತಲ ಅಂದ್ಲ ಪಂಡ್ರೆ ಆಪಜಿ ಅಂಡ ಇನಿ ಕರಿನೊಂದು 20 ವರ್ಷ ನಮ್ಮ ಆರ್ಥಿಕವಾದ ಬೇತೆ ಬೇತೆ ಕಾರಣ ಗಟ್ಟಿ ಆತ ನಮ್ಮ ಜೋಕುಲು ಬೇತೆ ಬೇತೆ ಕಡೆ ಬೇಲೆಗೆ ಸೇರ್ದು ಇನಿ ನಮಕ್ ಕೃಷಿಡ್ ಬದುಕುನಂಚಿನ ಅವಶ್ಯಕತೆ ಇಜ್ಜಿ ಬಟ್ ಕೃಷಿನೊಂಜಿ ಬದುಕಾದ ದೀಪನಂಚಿನ ಅವಶ್ಯಕತೆ ಉಂಡು ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ ದಯಪಂಡ ಕೃಷಿ ಆಧಾರಿತ ಜೀವನ ನಮ್ಮ ಕೃಷಿ ಆಧಾರಿತ ಸಂಸ್ಕೃತಿ ನಮ್ಮ ವಿಶೇಷವಾದ ತುಳುನಾಡು ಯಾನ್ ದೇಶದ ಬೇತೆ ಬೇತೆ ಭಾಗದ ಸೈನ್ಯಡುಪ್ಪನ ಸಂದರ್ಭ ಪೋಯರ ಅವಕಾಶ ತಿಕ್ಕದನು ಬೇತೆ ಬೇತೆ ಸಂಸ್ಕೃತಿನ ತೂಪುನ ಅವಕಾಶ ತಿಕ್ಕದನು ಅಂಡ ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಕಲು ತುಳುವೇರು ಕೃಷಿ ಆಧಾರಿತ ಸಂಸ್ಕೃತಿ ಕೃಷಿಯಿಂದ ಪಂಡಂಡ ಅವು ಬೆನ್ನಿ ಬೆನ್ಪುನ ಬಜ್ಜೈ ಪಾಡ್ನ ಅತ್ತಂಡ ಪ್ಲಾಂಟೇಶನ್ ಕ್ರಾಫ್ಟ್ ಮನ್ಪುನ ಒಂಜಿ ಭಾಗ ಅಂಡ ನಮ್ಮ ಉಪ್ಪುನ ಭೂಮಿಡು ಒಂಜಿ ಕಂಡನಲ್ಲ ಕೃಷಿ ಮನ್ಪುನ ನಮ್ಮ ಆಯ್ನ ಬದುಕಾದ ದೀಪನಂಚಿನ ಒಂಜಿ ಅವಶ್ಯಕತೆ ಉಂಡು ಒಂದು ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ ಕೃಷಿ ಹಿಡ್ದು ಬದುಕಾಯ್ಚಿನಲ್ಲ ಕೃಷಿ ನಮ್ಮ ಬದುಕದ ಭಾಗವಾದ ದೀಪನಂಚಿನ ಒಂಜಿ ಅವಶ್ಯಕತೆ ಉಂಡು ಆ ದಿಸೆಟ್ ಈ ಜೋಕ್ಲೆಗ್ ಐನ್ ಮಂತ್ ತೊಚ್ಪಾದ್ ಜೋಕ್ಲೆಗ್ ಆಯ್ತ ಒಂಜಿ ಅನುಭವನ ಕೊರ್ಪುನಂಚಿನ ಒಂಜಿ ಪ್ರಾಮಾಣಿಕ ಪ್ರಯತ್ನನ ರವೀಂದ್ರ ಶೆಟ್ಟಿ ಮಂತದೇರು ಒಂದು ಬಾರಿ ಶ್ಲಾಘನೀಯವಾದ ಕೆಲಸ ಒಂದು ದೇವರ ಮೆಚ್ಚುನಂಚಿನ ಕೆಲಸ ಅಂದ ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ ವಿಶೇಷವಾದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಮಾದರಿಗಳ ವಿಶೇಷವಾದ ಸೌಮ್ಯಕ್ಕಾಗ ಅಕ್ಲನ ಮುಖ್ಯೋಪಾಧ್ಯಾಯರನ ನಯೀಮ್ ಹಮೀದ್ ಅವೇ ರೀತಿ ಪೂರ ಟೀಚರ್ಸ್ನಗ್ಲೆಗ್ಲ ಜೋಕಲ್ನ ಅಪ್ಪೆಮ್ಮಗ್ಲ ಏನ್ ಈ ಸಂದರ್ಭದ ಅಭಿನಂದನೆ ಪಂಡ್ರೆ ಬಯಸೊಂದಿಲ್ಲ ಅಂದೊಂಜಿ ಶ್ಲಾಘನೀಯವಾದ ಕೆಲಸ ದೇವರ ಮೆಚ್ಚುನಂಚಿನ ಕೆಲಸ ಈ ರೀತಿಯ ಕೆಲಸನ ಮಾತಿರ್ಲ ಮನ್ಪಡು ವಿಶೇಷವಾದ ಪೂರ ಇಲ್ಲಡ್ಲ ಜಾಗೆತ್ತಿನಲ್ಪ ಒಂಜಿ ಖಂಡನಡ್ಲ ನಮ್ಮ ಈ ರೀತಿಯ ಕೃಷಿ ಮಂತದು ದೇವರ ಮೆಚ್ಚುನಂಚಿನ ಕೆಲಸ ಕೃಷಿದ
ನಮ್ಮ ಬದುಕದ ಭಾಗವಾದ ದೀಪನಂಚಿನ ಕೆಲಸ ಮನ್ಪುಗಂದು ಈ ಸಂದರ್ಭ ಪನೊಂದು ಈ ಕಾರ್ಯಕ್ರಮಕ್ಕೆ ಶುಭನ ಹಾರೈಸೊಂದು ಈ ಕಾರ್ಯಕ್ರಮಕ್ಕೆ ಏನನ್ನು ಪ್ರೀತಿ ಇರ್ಲೆತ್ತದು ಎಂಕೊಂಜಿ ಪ್ರೀತಿ ಅಭಿಮಾನ ತೋಚ್ಪಾಯಿನಕ್ಕೆ ಸದಾ ನಿಕ್ಲ ಚಿರಋಣಿ ಆದುಪ್ಪೆ ನಿಕ್ಲ ವಿಶ್ವಾಸನ ಉರಿಪಾವನಂಚಿನ ಕೆಲಸ ಮನ್ಪುಗಂದು ಈ ಸಂದರ್ಭ ಪನೊಂದು ಎನ್ನ ಪಾತ್ರನ ಮುಗಿಪೆ ಜೈ ಹಿಂದ್. ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯ ಸನ್ಮಾನ್ಯ ಕೆಂಪೇಗೌಡರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಸಂಪಿಗೆದಡಿ ಪಾಲಿಕೆಯ ನನ್ನ ಮನೋಹರ್ ರೈ ಅವರು ಕೂಡ ನಮ್ಮ ನಡಿಗೊತ್ತು ನಮ್ಮ ಜೊತೆ ಬಂದು ಸೇರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಿದ್ದೇನೆ. ರಸ್ತೆ ಕುಸಿತ ವಿಚಾರ ನಮ್ಮ ಈ ಮಂದಿಗೆ ಬಂದಿದೆ. ವಾಲಿಬಾಲ್ ತಕ್ಕುವಂತ ಹೊರಟು ಈ ಕನ್ನಡಲ್ಲೇ ರಸ್ತೆ ಕುಸಿತ ವಿಚಾರ ಈ ಕೆಸರದ ಬಗ್ಗೆ ಪತ್ತಿನ ಮಹಾತ್ಮ ಪಿಟ್ಟಲ್ಲ ಕೆಸರಿಗೆ ಜೊತೆದೆ ಕೆಸರದ ಕನ್ನಡೆ ಬೆಪ್ಪಿನಡೆ ಅವರಕ್ಕೆ ಕುಸಿತ ವಿಚಾರ
ಜೊತೆ ತಂಡ ನಮ್ಮ ಭಾವನೆ ಆಟಿದ ತಿಂಗಳೇ ನಮ್ಮ ಮಾಕಂಡಗೆ ನಮ್ಮ ಜೊತೆ ತಂಡ ನಮ್ಮ ಶರೀರಕ್ಕೆ ಬರ್ತಿನ ಗುಣಾಪನ ಪಡೆದು ತುಳುನಾಡಿನ ಭಾಷೆ ಸಂಸ್ಕೃತಿ ಮತ್ತು ತುಳುನಾಡಿನ ವಿಷಯಗಳ ಬಗ್ಗೆ ಒಂದು ನೈಜ ಚಿತ್ರಣವನ್ನು ಕೊಡುವಂಥ ಇವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇವರ ವತಿಯಿಂದ ರವೀಂದ್ರ ಶೆಟ್ಟಿ ಉಳಿತೊಟ್ಟು ಇವರ ದಿವ್ಯ ಸಂಕಲ್ಪದಂತೆ ಅಡಿಲು ಬಿದ್ದ ಗದ್ದೆಯಲ್ಲಿ ಮಕ್ಕಳಿಗೆ ಭತ್ತದ ನಾಟಿ ಪ್ರಯೋಗವನ್ನು ಪರಿಚಯಿಸುವುದರ ಮೂಲಕ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಇವತ್ತು ಚಾಲನೆಗೊಳಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಸಂಸದರಾದಂಥ ಕ್ಯಾಪ್ಟನ್ ವಿಜೇಶ್ ಚೌಟ ಅವರು ಇದೀಗ ತಾನೇ ನಾಟಿ ಮಾಡುವುದರ ಮೂಲಕ ಉದ್ಘಾಟನೆಯನ್ನೂ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ರವೀಂದ್ರ ಶೆಟ್ಟಿ ಉಳುತೋಟು ಇವರ ತಂಡಕ್ಕೆ, ಅವರಿಗೆ ಮತ್ತು ಅವರ ತಂಡಕ್ಕೆ ತುಂಬು ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 38,000 ಹೆಕ್ಟೇರ್ನಷ್ಟಿದ್ದಂಥ ಭತ್ತದ ವಿಸ್ತೀರ್ಣ ಈಗ 9,350 ಹೆಕ್ಟೇರ್ಗೆ ಬಂದು ನಿಂತಿದೆ. ಅದರಲ್ಲೂ ಕೂಡ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ಹಡಿಲು ಬಿಟ್ಟಿದ್ದಾರೆ. ಅಂದರೆ ಫ್ಯಾಲೋ ಲ್ಯಾಂಡ್ ಈಗಲೂ ಇದೆ, ಸಾಕಷ್ಟಿದೆ. ಈ ಒಂದು ಹಡಿಲು ಬಿದ್ದಿರ್ತಕ್ಕಂಥ ಗದ್ದೆಯನ್ನು ದತ್ತು ಪಡ್ಕೊಂಡು ನಾಟಿ ಮಾಡಿ ಅದನ್ನು ಉತ್ಪಾದಕತೆ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕ್ರಮ ವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶಂಸನೀಯ. ಇಂತಹದ್ದೇ ಕೆಲಸವನ್ನು ನಮ್ಮ ಜಿಲ್ಲೆಯ ಸಿರಿಕುಲಾಲ್ ಭತ್ತದ ಉತ್ಪಾದಕರ ಸಂಘ, ಇತರೆ ಶಾಲಾ ಕಾಲೇಜುಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇರತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಅಡಿಲು ಗದ್ದೆ ಅಭಿಯಾನವನ್ನು ಸರಿಸುಮಾರು 5-6 ವರ್ಷಗಳಿಂದ ಇಲ್ಲಿಯ ಜನಪ್ರತಿನಿಧಿಗಳು, NGOಗಳು, ಶಾಲಾ ಮುಖ್ಯಸ್ಥರುಗಳು ಸೇರಿಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮಕ್ಕಳನ್ನು ನೋಡಿದ್ರೆ ಬಹಳ ಆನಂದ ಆಗುತ್ತೆ. ಅವರ ಸಂಭ್ರಮ, ಈ ಒಂದು ಮಣ್ಣಿನ ಪರಿಚಯ, ಮಣ್ಣಿನ ವಾಸನೆ ಪರಿಚಯ ಮಾಡ್ತಕ್ಕಂಥದ್ದು, ಗದ್ದೆನಲ್ಲಿ ಆಟ ಆಡ್ತಕ್ಕಂಥದ್ದು, ಜೊತೆಗೆ ಕ್ರೀಡೆಯನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ನಿಜವಾಗಲೂ ಇವರ ಏನು ಪ್ರಯೋಗ ಮುಂದೆ ಮಕ್ಕಳಿಗೆ ಕೃಷಿಯ ಬಗ್ಗೆ ಒಂದು ಉತ್ತಮ ಪರಿಕಲ್ಪನೆ ಮೂಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ನಾವು
ಎಷ್ಟೋ ಸಂದರ್ಭದಲ್ಲಿ ಕೇಳಿದ್ದೇವೆ. ಭತ್ತ ಎಲ್ಲಿಂದ ಬರ್ತದೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳುವಂಥ ಹಿರಿಯರನ್ನ ನಾವು ನೋಡಿದ್ದೇವೆ. ಭತ್ತ ಹೇಗೆ ಉತ್ಪಾದನೆ, ಭತ್ತದ ಗಿಡದಲ್ಲಿ ಹೇಗೆ ಭತ್ತ ಉತ್ಪತ್ತಿ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಭತ್ತ ಬೆಳೆಯುವಾಗ ಎಷ್ಟು ಶ್ರಮ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಭತ್ತಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆದ ಕೂಡಲೇ ಎಲ್ಲ ಅವ್ಹಾರಿ ಪ್ರಶ್ನಿಸಕ್ಕಂಥ ಈ ಸಮುದಾಯ ಮಕ್ಕಳು ಈ ರೀತಿ ಪರಿಚಯಾತ್ಮಕ ಗದ್ದೆಗಿಳಿದು ಕೆಲಸ ಮಾಡೋದ್ರ ನಂತರ ಅವ್ರ ಬಾಯಿಂದ ಇವತ್ತು ನಾವು ಕೇಳ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಭತ್ತದ ಕೃಷಿಯಲ್ಲಿ ಎಷ್ಟೊಂದು ಶ್ರಮ ಇದೆ. ಮತ್ತು ನಾವು ಕೊಡ್ತಕ್ಕಂಥ ಒಂದು ಏನು ರೈತರ ಉತ್ಪಾದನೆಗೆ ಕೊಡ್ತಕ್ಕಂಥ ಬೆಲೆ ಏನಿದೆ ಅದು ಏನೇನು ಅಲ್ಲ. ನಾವು ಕೊಡ್ತಕ್ಕಂಥದ್ದು ಈಗ ಬೆಲೆ ಹೆಚ್ಚಾದಾಗಲೂ ಕೂಡ ಪ್ರಶಂಸೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಮುದಾಯವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಣ್ಣದಿಂದಲೇ ಕೃಷಿ ಬಗ್ಗೆ ಪರಿಚಯ ಮಾಡ್ತಕ್ಕಂಥದ್ದು, ಆ ಪರಿಕಲ್ಪನೆಯನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಸಂಕಲ್ಪ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ಮಕ್ಕಳಿಗೆ ಬೇರೆ ಬೇರೆ ಕ್ರೀಡೆಗಳನ್ನು ಮಾಡಿಸ್ತೇವೆ. ಈ ಭತ್ತದ ಕೃಷಿ ಅಥವಾ ಇತರೆ ಕೃಷಿಯನ್ನು ಪರಿಚಯ ಮಾಡಿಸ್ತಕ್ಕಂಥದ್ದು ಒಂದು ಉತ್ತಮ ಕಾರ್ಯ. ಇಂತಹ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ಆಗಲಿ. ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಇತರೆ ಶಾಲಾ ಕಾಲೇಜಿನ ಪ್ರತಿನಿಧಿಗಳು, NGOಗಳು, FPOಗಳು, ಇತರೆ ರೈತ ಸಮುದಾಯ ಸಂಘಟನೆಗಳು ಇಂತಹ ಕಾರ್ಯಕ್ರಮಕ್ಕೆ ಪ್ರೇರಣೆ ಆಗ್ತದೆ. ಆ ಮೂಲಕ ಜಿಲ್ಲೆಯಲ್ಲಿರ್ತಕ್ಕಂಥ ಅಡಿಲು ಭೂಮಿಯನ್ನು ಸಂಪೂರ್ಣವಾಗಿ ನಾವು ವಿಮುಕ್ತ ಮಾಡಿ ಉತ್ಪಾದಕತೆಗೆ ತರುವಂಥ ಕೆಲಸವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ನಮ್ಮ ಸಂಶೋಧನಾ ಇಲಾಖೆಗಳು, ಕೃಷಿ ವಿಜ್ಞಾನ ಕೇಂದ್ರದ ನನ್ನ ಸ್ನೇಹಿತರು ಇವತ್ತು ಇಲ್ಲಿ ಉಪಸ್ಥಿತರೆ. ನಾವೆಲ್ಲರೂ ಕೂಡ ಏನು ತಾಂತ್ರಿಕವಾಗಿ ಏನೆಲ್ಲ ಸಹಕಾರ ಬೇಕು ಮತ್ತು ಇತರೆ ಇಲಾಖೆಯಿಂದ ದೊರೆಯತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾವು ನಿಜವಾಗ್ಲೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಈ ಒಂದು ಅವಕಾಶಕ್ಕಾಗಿ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶೇಷವಾಗಿ ರವೀಂದ್ರ ಶೆಟ್ಟಿ ಉಳಿತೊಟ್ಟು ಮತ್ತು ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಮನೋಹರ್ ಶೆಟ್ಟಿ ರೈತ ಸಂಘದ ಪ್ರತಿನಿಧಿಗಳು, ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಶಾಲೆಯ ಉಪಾಧ್ಯಾಯರು, ಉಪಾಧ್ಯಾಯಿನಿಯರಿಗೆ ಮತ್ತು ಮುಖ್ಯಸ್ಥರಿಗೆ ಎಲ್ಲರಿಗೂ ವಂದಿಸಿ ಇಂತಹ ಚಟುವಟಿಕೆಗಳು ಇನ್ನು ನಿರಂತರವಾಗಿ ಜರಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಧನ್ಯವಾದಗಳು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಬಂದಂಥ ಒಬ್ಬ ದಕ್ಷ ಅಧಿಕಾರಿ. ಬೆಂಗಳೂರಿನಲ್ಲಿ ಕೆಂಪೇಗೌಡರು ಅಂತ ಇದ್ದರು, ಬೆಂಗಳೂರನ್ನು ಕಟ್ಟಿದ್ರು. ಇವರ ಮುಖಾಂತರ ಕೃಷಿಯನ್ನು ಕಟ್ಟುವಂಥ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಂಪೇಗೌಡರು ಆಗ್ತಾರೆ. ಇವರಿಗೆ ಮುಂದೆ ಆರೋಗ್ಯ, ಸುಖ, ಸಂಪತ್ತನ್ನು, ನೆಮ್ಮದಿಯನ್ನು ನಮ್ಮ ಕ್ಷೇತ್ರದ ಅಧಿಪತಿಯಾದಂತಹ ಶ್ರೀ ಅರ್ಧನಾರೀಶ್ವರ ದೇವರು ಹಾಗೂ ಈ ಊರನ್ನು ಆಳುತ್ತಿರುವಂಥ ಮೂವರು ದೈವಗಳು ಇವರಿಗೆ ಆಶೀರ್ವಾದವನ್ನು ಕೊಟ್ಟು ಅವರಿಗೆ ಮುಂದುವರಿಸಲಿಕ್ಕೆ ನೀವೆಲ್ಲರೂ ಮಕ್ಕಳು ಅದು ಆದೇಶ ಕೊಡಬೇಕು. ಅವರ ಕೆಲಸ ಬಹಳ ಇದಿದೆ. ವಿಡಿಯೋ ಕಾನ್ಫರೆನ್ಸ್ ಆಗ್ತಾ ಇತ್ತು, ಆದರೂ ಅದನ್ನು ಕಟ್ಟು ಮಾಡಿ ಓಡಿ ಬಂದಿದ್ದಾರೆ. ದಯಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ತಾವು ಈ ಹರೇಕಳ ಗ್ರಾಮಕ್ಕೆ ಬಂದು ಇಲ್ಲಿ ಎಲ್ಲ ಕಬ್ಬು ಬೆಳೀತಾರೆ, ಹಾಗೆ ಮೆಣಸು ಬೆಳೀತಾರೆ. ಇನ್ನು ಮೊದಲ ಕಾಲದಲ್ಲಿ ಉದ್ದು ಆಗ್ತಾ ಇತ್ತು, ಹೆಸರಾಗ್ತಾ ಇದ್ದು. ಇದು ಕೃಷಿ ಸ್ವರ್ಗ. ಮುಂದೆ ನಿಮ್ಮ ನೇತೃತ್ವದಲ್ಲಿ ಹಾಗೂ ಕೃಷಿ ಸಂಶೋಧನಾ ಕೇಂದ್ರದ ನೇತೃತ್ವದಲ್ಲಿ ಈ ಕೃಷಿ ಸ್ವರ್ಗವನ್ನು ಪುನಃ ನಿರ್ಮಿಸುವ ರವೀಂದ್ರ ಶೆಟ್ಟರ ಹಾಗೂ ಇತರ ನಾಯಕರುಗಳ, ಮಾಬಲ ಹೆಗಡೆಯವರ ಹಾಗೂ ಮೋಹನ್ದಾಸ್ ರೈಗಳ ಇವರೆಲ್ಲ ನೇತೃತ್ವದಲ್ಲಿ ಇದು ಕೃಷಿ ಸ್ವರ್ಗ ಆಗಲಿ ಅಂತ ಹಾರೈಸ್ತಾ ಮುಂದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಇವರೊಂದು ಶುಭ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೆ. ಗದ್ದೆಗಳಲ್ಲಿ ಭತ್ತ ನಾಟಿ ಒಂದು ಕಾರ್ಯಕ್ರಮ, ಒಂದು ತುಂಬ ಪ್ರಯೋಜನಕಾರಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಶಾಲಾ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಈ ಒಂದು ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿ ಕೃಷಿಯಲ್ಲಿ ಕೃಷಿಯ ಒಂದು ಪರಿಚಯವನ್ನ ಮಾಡತಕ್ಕಂಥ ಎಲ್ಲ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕೃಷಿ ಜೀವನದ ಒಂದು ಭಾಗ. ಕೃಷಿ ಇಲ್ಲದೆ ನಾವು ಯಾವುದೇ ರೀತಿಯ ಆಹಾರವನ್ನು ಪಡೀಲಿಕ್ಕಾಗೋದಿಲ್ಲ. ಅದೇ ರೀತಿ ನಾವು ಕೃಷಿ ಮಾಡಬೇಕಾದ್ರೆ ಮಣ್ಣು, ಫಲವತ್ತಾದ ಮಣ್ಣು ಬಹಳ ಮುಖ್ಯ. ಯಾವುದೇ ರೀತಿಯ ಬೆಳೆ ಅಥವಾ ಆಹಾರವನ್ನು ಅದೆಲ್ಲ ಮಣ್ಣಿನಿಂದನೇ ನಾವು ಪಡಿತಾ ಇದ್ದೀವಿ.
95% ಹೆಚ್ಚು ಭಾಗ ಆಹಾರವನ್ನು ನಾವು ಮಣ್ಣಿನಿಂದಲೇ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಭತ್ತ, ಕಬ್ಬು, ರಾಗಿ, ತೆಂಗು, ಅಡಿಕೆ ಪ್ರತಿಯೊಂದು ಸಹ ಈ ಒಂದು ಫಲವತ್ತಾದ ಮಣ್ಣಿನಿಂದ ನಾವು ಕೃಷಿಯನ್ನು ಮಾಡುವುದು. ಈ ಮಣ್ಣಿನಲ್ಲಿ ಮಕ್ಕಳ ಒಂದು ಮಣ್ಣಿನ ಜೊತೆಗೆ ಒಡನಾಟವನ್ನು ಹೆಚ್ಚಿಸುವಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ಇನ್ನೂ ಜರುಗಲಿ, ಇನ್ನೂ ಹೆಚ್ಚಿನ ಒಂದು ಮಕ್ಕಳಿಗೆ ಈ ಕೃಷಿಯ ಜ್ಞಾನವನ್ನು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮುಖಾಂತರ ಹೆಚ್ಚಿಸಲಿ ಅಂತ ಹೇಳ್ತಾ, ಈ ಭತ್ತದ ಸಸಿಗಳನ್ನು ನಾಟಿ ಮಾಡಬೇಕಾದ್ರೆ ಸಾಲಿನಿಂದ ಸಾಲಿಗೆ 20 ಸೆಂಟಿಮೀಟರ್ ಅಂತರದಲ್ಲಿ, ಆ ಸಸಿಯಿಂದ ಸಸಿಗೆ 10 ಸೆಂಟಿಮೀಟರ್ ಅಂತರದಲ್ಲಿ ಈ ಒಂದು ಗದ್ದೆಯಲ್ಲಿ ನಾಟಿ ಮಾಡೋದ್ರಿಂದ ನಾವು ನಾಟಿ ಕಾರ್ಯಕ್ರಮವನ್ನು ಮಾಡ್ಬೋದು. ಈಗಾಗಲೇ ಈ ಭಾಗದ ಸಂಸದರಾದಂಥ ಬ್ರಿಜೇಶ್ ಚೌಟಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹೋಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ. ಎಲ್ಲ ಇಂಥ ಒಂದು ಅಡಿಲು ಬಿಟ್ಟ ಗದ್ದೆಗಳು ಇಂಥ ಒಂದು ಕಾರ್ಯಕ್ರಮ ಮಾದರಿಯಾಗಿ ಎಲ್ಲ ಅಡಿಲು ಬಿಟ್ಟ ಗದ್ದೆಗಳಲ್ಲಿ ಕೃಷಿಯ ಆರಂಭಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿನ ಶ್ರೀ ಕೊರಗಪ್ಪ ಶೆಟ್ಟಿಯವರ ಸುಪುತ್ರರಾದಂತಹ ರವೀಂದ್ರ ಶೆಟ್ಟಿಯವರು, ಯಾಕಂದರೆ ನಾನು ಇಲ್ಲಿ ಕೊರಗಪ್ಪ ಶೆಟ್ಟಿಯವರನ್ನು ನಾನು ಉಲ್ಲೇಖ ಮಾಡಲೇಬೇಕಾಗ್ತದೆ. ಒಂದು ಕಾಲದಲ್ಲಿ ಇಲ್ಲಿ ಸಾಗುವಳಿ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನನಗೆ ಗುರುಗಳವರು, ಗುರು ದ್ರೋಣರು ಅಂತ ಹೇಳ್ತೇನೆ ನಾನು. ಅವರ ಮಕ್ಕಳು, ಆದರೆ ತಾನು ಉನ್ನತ ಪದವಿಯನ್ನು ಏರಿದರು. ಎಲ್ಲಿವರೆಗೆ ಏರಿದ್ದಾರೆ ಅಂದರೆ ಅವರು ದೇವರ ಆಶೀರ್ವಾದದಿಂದ ರಾಜ್ಯದಲ್ಲಿ ಅತಿ ಹಿಂದುಳಿದಂತಹ ಅಲೆಮಾರಿ ಜನಾಂಗದ ಅಭಿವೃದ್ಧಿಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದಿಂದ ಮುಂದುವರಿದಂತಹ ವ್ಯಕ್ತಿ. ತಾನು ಎಷ್ಟು ಏರಿದ್ರು ಅವರ ಆ ಒಂದು ಪ್ರೀತಿ ವಿಶ್ವಾಸ ಮಣ್ಣಿನ ಮೇಲೆ ಇಷ್ಟವರೆಗೆ ಹೋಗದ್ದಕ್ಕೆ ಅವರನ್ನೂ ಕೂಡ ನಾನು ಅಭಿನಂದಿಸುತ್ತಾ, ಮುಂದಕ್ಕೆ ಅವರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ ಇದರ ಬೇಸಾಯ ತಜ್ಞ, ಮುಂದಕ್ಕೆ ರವೀಂದ್ರ ಶೆಟ್ಟರು ಕಾಲಕ್ಕೆ ಅವರನ್ನು ಸಂಪರ್ಕಿಸಿ, ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನರನ್ನು ಕಾಲಕ್ಕೆ ಯಾವ ಹೊತ್ತಿನಲ್ಲೂ 24x7 ಅವರಿಗೆ ಇಬ್ಬರಿಗೂ ಯಾರೂ ಇಲ್ಲ. ಕೆಂಪೇಗೌಡರು ಹಾಗೆ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಆದ್ದರಿಂದ ಈಗ ಹರೀಶ್ ಶೆಣೈ ಶುಭಾಶೀರ್ವಾದವನ್ನು ಕೊಡಬೇಕು ಅಂತ ಹೇಳ್ತಾ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಇವತ್ತು ಈ ಒಂದು ಹರೇಕಳ ಗ್ರಾಮದಲ್ಲಿ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನನ್ನ ಭಾವನೆ. ಈ ಹರೇಕಳ ಎಂಬುದು ನಾವು ತಿಳಿದ ಹಾಗೆ ಒಂದು ಸಣ್ಣ ಗ್ರಾಮ ಅಲ್ಲ, ಅದು ವಿಶ್ವವಿಖ್ಯಾತಿಯನ್ನು ಹೊಂದಿರುವಂಥ ಒಂದು ಗ್ರಾಮ ಅಂತ ಹೇಳಿದರೆ ಅತ್ಯೋಶಕ್ತಿ ಆಗಲಾರದು. ಯಾಕೆಂದರೆ ಇಲ್ಲಿ ಬೇರೆ ಕಡೆ ನಾವು ಹೋದಾಗ ಅಡಿಕೆ, ತೆಂಗು, ಬಾಳೆ ಸಾಮಾನ್ಯ ಬೆಳೆಗಳಿರುತ್ತೆ. ಈ ಗ್ರಾಮದಲ್ಲಿ ವಿಶೇಷ ಬೆಳೆಗಳಂದರೆ ಒಂದು ಹರೇಕಳ ಮೆಣಸು, ಅದರೊಟ್ಟಿಗೆ ಇಲ್ಲಿ ಕಬ್ಬು ಸಹ ಬೆಳೆಯೋದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಇವತ್ತು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂದರೆ ಹಡಿಲಗದ್ದೆಯ ಒಂದು ಪುನಶ್ಚೇತನ ಒಂದು ಕಾರ್ಯಕ್ರಮ. ಸುಮಾರು 16 ಗದ್ದೆಗಳು ಮತ್ತು 13 ಎಕರೆ ಈ ಒಂದು ಗದ್ದೆಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಲೆದಟ್ಟು ಅಧ್ಯಕ್ಷರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇವರು ಆಯೋಜಿಸಿದ್ದಾರೆ. ಇವರ ಒಂದು ಕಾರ್ಯಕ್ರಮಕ್ಕೆ ನಾವು ನಿಜವಾಗ್ಲೂ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಒಂದು ಹಡಿಲುಗದ್ದೆಯ ಒಂದು ಪುನಶ್ಚೇತನ, ಎರಡನೇದಾಗಿ ಮುಂದಿನ ಪೀಳಿಗೆ ಅಂದರೆ ಇವತ್ತು ಬಂದಿರುವಂಥ ಕಾರ್ಯಕ್ರಮ ಭಾಗವಹಿಸ್ತಿರುವಂಥ ಶಾಲಾ ಮಕ್ಕಳು ಈ ಒಂದು ಗದ್ದೆಯಲ್ಲಿ ಯಾವ ರೀತಿ ಭತ್ತವನ್ನು ಬೆಳೀತಾರೆ ಅನ್ನೋದು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕೃಷಿಕರಾಗುವ ಒಂದು ಪ್ರಮೇಯವನ್ನು, ಅವ್ರಿಗೆ ಕೃಷಿಯನ್ನು ಒಂದು ವೃತ್ತಿಯನ್ನಾಗಿ ಸ್ವೀಕಾರ ಮಾಡುವಂಥ ಒಂದು ಸನ್ನಿವೇಶವನ್ನು ಒದಗಿಸಿಕೊಡುವಂಥ ಇವತ್ತಿನ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯ ಅಂತಲೇ ನಾವು ಹೇಳ್ಬೋದು. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳಿದರು, ನಮ್ಮ ಜಿಲ್ಲೆಯಲ್ಲಿ ಭತ್ತದ ಕೃಷಿ ಸುಮಾರು 9,300 ಎಕರೆ ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ದಾರೆ ಅಂತೇಳಿ. ಸುಮಾರು 25,000 30,000 ಇದ್ದಂಥ ನಮ್ಮ ಕೃಷಿ ಇವತ್ತು
ಕೇವಲ 9,000ಕ್ಕೆ ಬರ್ತಾ ಇದೆ ಅಂದರೆ ನಾವು ಯೋಚಿಸಬೇಕು, ಮುಂದಿನ ದಿನಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಆಹಾರವನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಭತ್ತದ ಗದ್ದೆಗಳನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ನಮ್ಮ ಜಿಲ್ಲೆಯ ಒಂದು ಸಂಸ್ಕೃತಿ, ಒಂದು ಪರಂಪರೆ ಈ ಭತ್ತದ ಕೃಷಿಯಲ್ಲಿ ಅಡಗಿದೆ ಅಂತ ಹೇಳಿದರೆ ಅತ್ಯಶಕ್ತಿ ಆಗಲಾರದು. ಎಷ್ಟೋ ಒಂದು ಹಬ್ಬಗಳು ಇರ್ಬೋದು, ಇವು ನಮ್ಮ ಸಂಸ್ಕೃತಿಯೊಂದಿಗೆ, ಇವು ಭತ್ತದ ಕೃಷಿಯೊಂದಿಗೆ ಇವತ್ತು ಹೊಂದ್ಕೊಂಡಿದೆ. ಈ ಒಂದು ಹಂತದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು MO4 ಅನ್ನೋ ತಳಿಯನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ತಳಿ ಸುಮಾರು 95ರಲ್ಲಿ ಭತ್ತದ ಕೃಷಿ ಸಂಶೋಧನಾ ಕೇಂದ್ರ ಕಂಕನಾಡಿಯಿಂದ ಬಿಡುಗಡೆಯಾದ ತಳಿ. ಇದು ಸುಮಾರು 130ರಿಂದ 135 ದಿವಸ ಬರುತ್ತೆ. ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು 16ರಿಂದ 18 ಕ್ವಿಂಟಲ್ ಅಷ್ಟು ಒಂದು ಭತ್ತದ ಇಳುವರಿಯನ್ನು ಪಡ್ಕೋಬಹುದು. ಸುಮಾರು 10 ಕ್ವಿಂಟಲ್ ಅಷ್ಟು ಅಕ್ಕಿಯ ಉತ್ಪಾದನೆ ಆಗುತ್ತೆ. ಇದರಿಂದ ಕುಟುಂಬ ಒಂದು ಕೃಷಿ ಕುಟುಂಬ ಒಂದು ವರ್ಷದಲ್ಲಿ ಒಂದು 5 ಕ್ವಿಂಟಲ್ ಅಂದ್ರೆ 2 ಕುಟುಂಬ ಪ್ರದೇಶದಲ್ಲಿ ಜೀವನ ಮಾಡಬಹುದು ನಾವು ಹೇಳಬಹುದಾಗಿದೆ. ಈ ಹಂತದಲ್ಲಿ ಭತ್ತದ ಕೃಷಿ ಉಳಿಸಿ ಬೆಳೆಸುವಂತ ಇಂಥ ಕಾರ್ಯಕ್ರಮಗಳು ಇವತ್ತು ಹಲವಾರು ಸಮುದಾಯ ಭಾಗಿತ್ವದಲ್ಲಿ ಆಗ್ತಾ ಇರೋದು ನೋಡ್ಬೋದು. ಎಷ್ಟೋ ಶಾಲೆಗಳು ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯುವ ಸಮುದಾಯದವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಯುವಕ ಸಂಘದವರು ಭಾಗವಹಿಸ್ತಾ ಇದ್ದಾರೆ. ಕೃಷಿಕರ ಜೊತೆಗೆ ಕೈ ಜೋಡಿಸುವಂಥ ಇಂಥ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ರೈತ ಸಂಘ ಇವರೆಲ್ಲ ಕೈ ಜೋಡಿಸಿ ಇವತ್ತು ನಮ್ಮ ಕೃಷಿ ಒಂದು ಭತ್ತದ ಕೃಷಿಯನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗ್ತಾ ಇದೆ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು ಮತ್ತು ಎಲ್ಲ ಅವರ ಒಂದು ಟೀಮಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ನನ್ನ ಒಂದು ವಂದನೆಯನ್ನು ಈ ಒಂದು ಕಾರ್ಯಕ್ರಮ ಆಹ್ವಾನಿಸಿ ನನ್ನ ವಂದನೆ ಸಲ್ಲಿಸುತ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಜೈ ಭಾರತ್, ಜೈ ಕರ್ನಾಟಕ. ಯಜಮಾನನ ಹಿಂದೆ ಒಂದು ಹೆಂಗಸು ಇದ್ರೆ ಅವರಿಗೆ ಒಂದು ಶಕ್ತಿ ಬರ್ತದೆ ಅಂತ ಹೇಳಿ ನಮ್ಮ ನಂಬಿಕೆ. ಶ್ರೀಮತಿ, ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ ಸೌಮ್ಯಕ್ಕ ಬಹಳ ಸೌಮ್ಯದ ಹೆಂಗಸು. ರವೀಂದ್ರ ಶೆಟ್ಟರನ್ನ ಈ ಒಂದು ಈಗ ಅಂದರೆ ಯಾರಾದರೂ ಒಂದು ಸರ್ ಕೆಲವು ಕಡೆಯಲ್ಲಿ ನಾನು ನೋಡಿದ್ದೇನೆ. ನಾವೀಗ ವಾಸ್ತವಿಕವಾಗಿ ಟೆಂಟ್ ಮೇಳದಾಗಿ ತಿರುಗುತ್ತಾ ಇರುವವರು ಹೆಂಗಸರು ಒಳಗಿಂದ ಹಿಡಿದು ಹೇಳಿದ್ದು ನಿಮಗೆ ಬೇಡ ಮಾರೆ ಸುಮ್ಮನೆ ಇರಿ ಅಂತ. ಆದರೆ ಸೌಮ್ಯಕ್ಕೆ ಇವರನ್ನು ದೂಡಿದ್ದು ಅಲ್ಲ ಆದರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಒಂದು ಅಭಿನಂದನೆಯನ್ನ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಆದರೆ ನಿಮ್ಮ ಆ ಕುಟುಂಬ, ನೀವು ಶಾಲೆ ನಡೆಸುವವರು ರವೀಂದ್ರ ಶೆಟ್ರೆ, ನೀವು ಶಾಲೆ ನಡೆಸುವವರು, ನೀವು ಯಾಕೆ ಇದಪ್ಪ ಸುಮ್ಮನೆ ಇಲ್ಲ ಇದ್ರೆ. ಆದರೆ ನಿಮ್ಮ ತಂದೆಯವರ ಆ ಒಂದು ಮಾರ್ಗದರ್ಶನದಲ್ಲಿ ಅಂದಿನಿಂದ ಇಂದಿನವರೆಗೆ ಸರ್ ಈ ಹಡಿಲು ಗದ್ದೆಗಳನ್ನು ಅವರು ಹೇಳ್ತಾರೆ 13.5 ಎಕರೆ ಸಾಧಾರಣದ ಕೆಲಸ ಅಲ್ಲ. ಇದನ್ನು ಆ ಮಕ್ಕಳನ್ನು ತಂದು ಆ ಮಕ್ಕಳನ್ನು ಆಟ ಆಡಿಸಿ ಇದರಷ್ಟು ಒಂದು ವೈಭವದ ಜಾತ್ರೆ ಇಲ್ಲ. ನಾನು ಒಂದು ಹೇಳ್ತೇನೆ, ನಮ್ಮ ಈ ಕ್ಷೇತ್ರದ ಪಾಳು ಬಿದ್ದಿದ್ದಂತಹ ಅರ್ಧನಾರೀಶ್ವರ ದೇವರನ್ನ ಒಂದು ಕಾಲದಲ್ಲಿ ಇವರೆಲ್ಲ ಕೂಡಿ ನಮ್ಮ ಸಂಪಿಗೆದಡಿ ಮನೆತನದ ಆದರೂ ಅದನ್ನು ಪರಿಗಣಿಸದೆ ಎಲ್ಲ ಇವರನ್ನ ರವೀಂದ್ರ ಶೆಟ್ಟರು, ಮೋಹನದಾಸ್ ರೈಗಳು ಇನ್ನೂ ಇದ್ದಾರೆ, ಹಲವಾರು ಗಣ್ಯ ನಾಯಕರು ಈ ಊರಿನಲ್ಲಿ, ಅವರೆಲ್ಲ ಒಟ್ಟುಗೂಡಿ ಪ್ರೀತಿಯಿಂದ ಆ ದೇವರನ್ನ ಎಬ್ಬಿಸಿ ಬ್ರಹ್ಮಕಲಶ ಮಾಡಿದರು. ರವೀಂದ್ರ ಶೆಟ್ರೆ, ಇದು ನಿಜವಾದ ಬ್ರಹ್ಮಕಲಶ. ಭೂಮಿ ತಾಯಿ ಎಲ್ಲಿ ಕೂಗ್ತಾ ಇದ್ಲು ಕೃಷಿ ಮಾಡಲಿ. ನನಗೆ ನನ್ನನ್ನು ಕೇಳುವವರಿಲ್ಲ. ನಾವು ಅನ್ನ ಊಟ ಮಾಡ್ತೇವೆ, ಬೆಳಿಗ್ಗೆ ಎದ್ದು ಮನೆಯಲ್ಲಿ ದೋಸೆ ತಿಂತೇವೆ. ಎಲ್ಲಿಂದ ಬರಬೇಕು? ಇಲ್ಲಿಂದಲೇ ಬರಬೇಕು. ಯಾವ ಕಂಪನಿಯವರು ಕೊಡುವುದಿಲ್ಲ. ಅದನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡಂತ ರವೀಂದ್ರ ಶೆಟ್ಟರು ಮತ್ತು ಶ್ರೀಮತಿಯವರು, ಅವರ ತಂದೆಯವರು, ಅವರ ಆಶೀರ್ವಾದದಿಂದ ಈ ಅಡಿಲು ಗದ್ದೆಗಳನ್ನು ಸಾಗುವಳಿ ಮಾಡಿದ್ದು ಇದು ಅರ್ಧನಾರೀಶ್ವರ ದೇವರ ಬ್ರಹ್ಮಕಲಶ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಿಸುತ್ತಾ, ಮುಂದಕ್ಕೆ ರವೀಂದ್ರ ಶೆಟ್ಟಿಯವರು ಬಂದಂಥ ಅತಿಥಿಗಳಿಗೆ ಅವರಿಗೆ ಗೌರವಯುತವಾಗಿ ಅಂದರೆ ಅವರು ಮುಂದಕ್ಕೆ ಹೋಗ್ತಾರೆ. ಅವರಿಗೆ ಕಾರ್ಯಬಾಹುಳ್ಯ ಇದೆ. ಆದ್ದರಿಂದ ಯಾವಾಗಲೂ ಅವರು ಹೇಳ್ತಾರೆ ಏನಂದರೆ, ಯಾವ ಸಂದರ್ಭದಲ್ಲೂ ನನಗೆ ಇದು ಫೋನ್ ಮುಖೇನ ಇದು ಮಾಡಿ ಅನ್ನೋ ಸಮಸ್ಯೆ ಇದ್ದರೆ ನಾವು ನಿಮ್ಮೊಟ್ಟಿಗಿದ್ದೇವೆ ಎಂಬ ಭರವಸೆಯನ್ನು ಕೊಡ್ತಾ ನಾನು ರವೀಂದ್ರ ಶೆಟ್ಟಿಯವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಈ ಹಬ್ಬಕ್ಕೆ, ಈ ಒಂದು ವೈಭವದ ಹಬ್ಬಕ್ಕೆ ಆಗಮಿಸಿದಂಥ ಮತ್ತೆ ಸನ್ಮಾನ್ಯ ಕೆಂಪೇಗೌಡರು, ಹರೀಶ್ ಶೆಣೆಯವರು
ಹಾಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಇವರು ಸ್ವಲ್ಪ ಅವರ ಕಾರ್ಯ ನಿಮಿತ್ತವಾಗಿ ನಿರ್ಗಮಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಈ ಮಣ್ಣಿನ ಗೌರವಾರ್ಥವಾಗಿ ಅವರಿಗೆ ಇಬ್ಬರಿಗೆ ಡಾಕ್ಟರ್ ಹರೀಶ್ ಶೆಣೈ ಮತ್ತು ಮಲ್ಲಿಕಾರ್ಜುನ್ ರವರಿಗೆ ಗೌರವವನ್ನು ಅರ್ಪಿಸ್ತಾರೆ. ಇವರು ಹರೀಶ್ ಶೆಣೈ ಬೇಸಾಯ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ. ಇದರ ನೇತೃತ್ವದಲ್ಲಿ ಅಲ್ಲಲ್ಲಿ ಈಗ ನಮ್ಮ ಹೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮವಾದಂಥ ಕೃಷಿಯನ್ನು ಬೆಳೆಸಬೇಕೆಂಬ ಹಠದಿಂದ ಇವರು ಇಳಿದಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಮಣ್ಣು ಶಾಸ್ತ್ರ ಅಂದರೆ ಈ ಮಣ್ಣಿನಲ್ಲಿ ಏನು ಕೊರತೆ ಇದೆ, ಈ ಮಣ್ಣಿಗೆ ಏನು ಬೇಕು ಅಂತ ಹೇಳುವಾಗ ಅದನ್ನು ಕಾಲಕ್ಕೆ ಯಾವ ಹೊತ್ತಿನಲ್ಲೂ ಕೇಳಿದಂಥ ಒಬ್ಬರು ವಿಜ್ಞಾನಿ. ಇವರಿಗೆ ಶುಭ ಆಗಲಿ ಅಂತ ಹಾರೈಸ್ತಾ ರವೀಂದ್ರ ಶೆಟ್ರ ಹಾಗೂ ಅವರ ಕುಟುಂಬದ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೆಂಪೇಗೌಡರು ಕೂಡ ಮುಂದುವರಿಸುತ್ತಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಅದ ಫಸ್ಟ್ ಸೆಕೆಂಡ್ ಥರ್ಡ್ ಫೈನಲ್ಗೆ ಇದು ಅಲವಂತಿದ್ದಾರೆ ಬಾಕಿ ಮಾಡಿ ಇದೇನ ಸ್ವಲ್ಪ ನಮ್ಮ ವಿದ್ಯಾರ್ಥಿ ಕಾಲದ ನಮ್ಮ ಪುಂಜಗಳು ರೀತಿಯ ಸಾಮಾಜಿಕವಾದ ಧಾರ್ಮಿಕವಾದ ಮಸ್ತ್ ಜವಳಿರೊಟ್ಟಿಗೆ ಸೇರೊಂದು ಕೆಲಸ ಮಾಡ್ಬಿಡಾರು. ಯಾಡೊಂದು ದಿನ ನಮ್ಮ ಮೈಸೂರು ಇಮ್ಮುಕ ಬಾಟ ಲೆಟ್ ಬೆರೀಕೆ ಪುಂಜಗಳು ರೆಡಿ ಅವರು ಆಂಜೋಕಲ್ನ ಇಮ್ಮುಕ ಓಟ ಇನ ಬೆರೀಕೆ ಪುಂಜಗಳು ಇಮ್ಮುಕ ಓಟ ಗೊಬ್ಬರ ಜಪ್ಪಡು ಪಪ್ಪ ಅಲ್ಲ DJ ಬಂದಿದೆ ಪೂರ್ತು ಈತುಕೊಳ್ಳಲು ಪಾತ್ರ ಕಾರಣ ಏನಂದ್ರೆ ಕೆತ್ತಿನ ಎನ್ನ ಅಕ್ಕ ಬಂಗಲ ಇದ್ದಿನ ಎಂಕಲೆ ಶಾಲೆಗೆ ಕಲ್ಪವಂಚಿನ ವ್ಯವಸ್ಥೆ ಶಾಲೆ ಕಲ್ಪರ ಆಸಕ್ತಿ ನಡ ಶಾಲೆಗೆ ಬೇರ ಮನಸ್ಸಿಚ್ಚಾಗಿ 5 ವಾರ ಮೂಗಿನ ಕ್ಲಾಸ್ ಬರಕಂತಿದ್ರಿ ಮೂಗಿನ ಸನ್ಮಾನ ಆದ್ರಿ ಒಂದು ಸಾರತ್ತ ಮುನ್ನೂರು ಉನ್ನತಿಸಿದ ಕಾರಣ ಎನ್ನ ತಮ್ಮಿನೆಂಚಿನ ದೈವದೇವರೇ ನಿಂಗಳ ಸಂತಿನೆಂಚಿನ ಆಶೀರ್ವಾದ ಹೊರ ಸೌಮ್ಯಕ್ಕೆ ಸರ್ಕಾರಿ ಭಕ್ತರ ಸಂಘದ ವೇದಿಕೆ ಇಟ್ಟೆ ಭಕ್ತರ ಸಂಘದ ಸರ್ಕಾರಿ ಕೆಸತ್ತ ತಗೊಂಡ ಇದಕ್ಕೆ ನಿರೂಪಣೆದ ಅವಕಾಶ ನಿಗದಿಟ್ಟಿದೆ ಇದಕ್ಕೆ ಮಾತ್ರ ನಿಮಗೆ ತರಬೇಕಾದ್ರಿ ಸೋಲೈತಿ
ಸ್ವಲ್ಪ ಸಮೇತ ಸೆಕೆಂಡ್ ಓಡುವವರು ಎದುರು ಬಂದು ತಗೊಳ್ಳಿಕ್ಕಿಲ್ಲ ಲಾಸ್ಟ್ ಇದ್ದಾರೆ ಇಲ್ಲಿ ತಾರದವರಿದ್ದಾರೆ ತಾರಡ್ ಮುಂದೆ ಬರಲಿಕ್ಕಿಲ್ಲ ಇವರಿಗಿಂತ ಫೋರ್ತ್ ಅವರು ಲಾಸ್ಟ್ ಫೈನಲ್ಗೆ ಬರೋದು ಫಸ್ಟ್ ಸೆಕೆಂಡ್ ಥರ್ಡ್ ಕಾಂಪಿಟರ್ಸ್ ಆನ್ ಯುವರ್ ಮಾರ್ಕ್ ಬಲಿಕದೆ ಬಂಗಾರದ ಪದಕನ್ನು ನಮ್ಮ ದೇಶಕ್ಕೆ ಕರೆದಿದ್ದೇನೆ. ರಿಷಭನು ವಿದ್ಯಾರತ್ನ ಶಾಲೆಯ ಜೋಗುಲು ಕೆಸರದೆ ರಿಲೆತನೆಟ್ಟೆ ನಾಲ್ಕು ಜನತ ಟೀಮ್ ಸಭ್ಯನ 4 ಜನತ ಇಂದಲೇ ಆಯ್ತಲ್ಲ ಸುಧಾರಣೆ ಪಡೆದೆ ಪಾಪ ದಾಖಲೆಗೆ ಎಡ್ಡೆ ಸಕಾಯ ಬಂತಿದ್ದಾರೆ ರವೀಂದ್ರ ಶೆಟ್ಟಿ ಉಳಿದಟ್ಟು ನಂಬರ್ 1 2 4 5 ಆರೆ ಶೋಕಡೋರಿಲೆತ್ತ ಬಂತದುಲೆ ಲಕ್ಕದೆ ಓದು ಲಕ್ಕದೇರಿಲೆತ್ತ ಬಂತದುಲೆ ಬಾರಿ ಶೋಕಡು ಕೆಸರ್ನಾಗೊಂದು ಇದು ಜವಣಿಯನ್ನ ರಿಲೆತ್ತ ಗೊಂದುಲೆ
ವಿಚಾರನ್ನ ಅಂಗಮಾಧ್ಯಮ ಶಾಲೆದ ಮಹಾಪಾಜು ಕುಲ್ಲ ಉಳಿದಟ್ಟು ರೈತರ ಸಿಕ್ಕರು ಹೊಸಪುರಕ್ಕೆ ಹೊಸಪುರಲ್ಲಿ ಅಪ್ಪಕ್ಕದೇವಿ ಚೆನ್ನೈ ಈಗಲೇ ಕೆಸರಕಟ್ಟನ್ನು ಕೊಟ್ಟಿನ ಮಾತಾ ಕೂಡುವುದು ವಿಜಯ ಸಂಸ್ಥಾರೆ ಒಂದರ ಸೌಂಡ್ ಕೊರಿಯರು ಕಂಡ ಪರಿಶೋಧನ ಹಾಕಿರುತ್ತಾರೆ ವಿಜಯ ಸಂಸ್ಥೆ ಬಿಟ್ಟ ಸಂಸ್ಥೆ ದಕ್ಷಿಣ ವರ್ಕ್ ಬಂದಿಲ್ಲ ಇದು ಸೋಮವಾರ ಇರ್ತವರ ನಿಜವಾದ ಬರ್ರೆ ಮಾತಾಡೋದು ಕೊಡದೆ ನಾನು ಕೆಸರದ ಕಪ್ಪು ಕೊಬ್ಬರ ಬೈದೆ ಎಷ್ಟು ಮಾತಾಡಿಕೆ ತರಬೇಕಾದ ಸೋಲೈತು ಸ್ವಲ್ಪ ಸೋಲೈತು ಕೊಬ್ಬರ దర్శకుడు వాలీబాల్ ఆడుతుండే ఇటువైపు సంజయగల్ల త్రోబాల్ ఉంటుంది ఇక ಬೇರೆಗೆ ತ್ರೋಬಾಲ್ ಪಕ್ಕ ವಾಲಿಬಾಲ್ ಆಯ್ನ ಬೇರೆಗೆ ಮಕ್ಕಳಿಗೆ ಒಣಸು ಮಲ್ತದೆ ಬಾರಿ ಶೋಕದ ಒಂಜಿ ಗೊತ್ತುಂಟು ಇಲ್ಲಿಕ ಈ ಲೆಸದ ಅಕೇರಿನ ಬಂದ ಜಲತೂತು ನಿಲ ಊರಿನ ಹೊರತ ಮಾಗಣಿದಕ್ಕೆ ಪಪ್ಪನಾರ್ದ ಉಲ್ಲಾಲ್ದಿನ ಕಾರ ಬದಲಿಗೆ ಇವರು ಮಾಲದ ಹೊರತ ಕಿರಿಕಲ್ದಂತೆ ತಮ್ಮೆಕಲ್ಲು ಹೋಯ್ತು ಬೈದಿನ ತುಳುನಾಡ ಬಾಬೀನೆ ಅಬೇಲಿ ಬಂಜನ ಪುರಾಪುಲು ನೆಂಪು ಬಂತೊಂದು ಬಲ್ಲದ ಕೊಬ್ಬು ಗೊಬ್ಬರಲ್ಲ ನಮ್ಮ ಅಕೇರಿ
ಹದಿಮೂಜಿ ಎನ್ಮ ಭಾಗವಹಿಸಿದ ರಟ್ಟೆ ತಂಡಗಳಿಗೆಲ್ಲ ಅಭಿನಂದನೆ. ನಮ್ಮಲ್ಲಿ ಯಾರಿಲ್ಲ, ಫಂಕ್ಷನ್ ಇವತ್ತು ಕೆಸರ್ಡ್ ಅದೆಲ್ಲ ಇಂಡಿಪೆಂಡೆನ್ಸ್ ಡೇ ಅದೆಲ್ಲ. ಹದಿನೈದು ವರ್ಮ ಎರಡನೇ ಸೆಮಿಫೈನಲ್ ಪಂದ್ಯಾಟ.
ಅಲ್ಲಿ ಸ್ವಲ್ಪ ಈ ಗ್ಯಾಪಲ್ಲಿ ಅವಂಡು 11-15. Well, 16. Ravenna. Oh, Ravenna. Bonus devasta ready atna. ಏನ ಓ ಇತ್ತೆ ಒಂಜಿ ಟೀಚರ್ ನಕ್ಲ ಒಂಜಿ ಆಪುಡು ಬಕ ನಮ್ಮ ಗೆಸ್ಟ್ ನಕ್ಲ ವಾಯಿ ಕೂಡ್ಲಿ ಬಿಡ್ಪ ಅವೇ ಆವಾ ಅಲ್ಪ ನಮ್ಮ ಟಿವಿದ ರಂಗದ ಎಲ್ಲ ಆಡಿ ಒಣಸ್ತಾರೆ ಬೋರ್ಡ್ಗೆ ಆವಾ ಆವಾ ಹೌದಾ ಎಲ್ಲಿ ಹೆಸರಾಗಿ ನಿಂದು ಯಾರಲ್ಲಿ ಇಬ್ರು ಇದು ಮಾಡಿ ನಿಧಿ ನಮ್ಮ ಜೋಗ್ಲಿ ಖಂಡಿತವಾದಲ್ಲ ಆ ಭಾಗ್ಯಲಕ್ಷ್ಮಿ ಬೇಕಲ್ಲ ಎಲ್ಲ ಸ್ಟೇಜ್ಗೆ ಬರೋಡು ಹೈಟ್ ಎಪ್ಪಾಡು
ಇತ್ತ ಕೈ ಟೇಪಡೆ ಐದು ನಮ್ಮ ಪನೋಡು ಅಕ್ಕಳು ಐದು ಬಿಡ್ಬೋದು ಅಕ್ಕಳು ಬಿಡ್ಬೋದು ಪನೋಡು ದಾದಂಡು ಒಂದು ಐತಲ್ಲ ಅಂದಂದೆ ಅವೇ ಮಗ ಹತ್ತಿರ ಹೊಡಿಸುವಂತಾರೆ ಬಂದ ವಿಜಯನ ಮಾತಿರಲ್ಲ ಫೈನಲ್ ಪಂದ್ಯಾಟ Ganga 12, 14-12. Kaveri 14, Ganga 12. 13-14. 15-13. Sixteen, 13. Fourteen, 16. Ganga 14, Kaveri 16. Fifteen, 16. 17, 15. Ganga 15. 18-15.
18-19. Ganga 18, Kaveri 19. ಇದು ಮ್ಯಾಚ್ ಆಯ್ಬಕ್ಕ ಒನಷ್ಟು ಹಾಂ ನನ್ನ ಕರೋದಾರ ಹಗ್ಗ ಜಾಗ 19 each. ಹಗ್ಗ ಜಾಗ ಅಡಿಗಣ್ಣ ಒಬ್ಬ 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 21-22. Ganga 22, Kaveri 21. మంచి 23-21. ಅರೆ ಬಂದ 23-21. ಆಯ್ತಾ ನಿನಗೆ ಅಂತ ಏನಿಟ್ಟು ಫೀಲ್ಡ್ ಮುಂದೆ Number 24, Kaveri 23.
ನಿಧಿ ರಡ್ಡು ಜನಕ್ಕೆ ತಿಕ್ಕದನೆ ಆ ರಡ್ಡು ಜನ ವೇದಿಕೆದ ಐದು ದಾದನ್ನು ಪಡೆದು ಖಂಡಿತ ಎಕ್ಕಲ ಗೊತ್ತಿಚ್ಚಿ ಅವು ನಿಧಿ ದೀನಕ್ಲೆ ಮಾತ್ರ ಗೊತ್ತಪ್ಪು ರಡ್ಡು ಜನ ನಿಧಿನೇ ಇಚ್ಛಾದೆ ಐದವರ ದಾದನ್ನು ಪಡೆದೆ ತೋಂದುಲೆ ಖಂಡಿತವಾದ ಮಲ್ಲ ಇನಾಮಪ್ಪವರು ಎಲ್ಲ ಕಡೆ ಹಣವುದ ಗಂಟೆ ಒಬ್ಬರೆ ಸಾಧ್ಯ ಉಂಟು ನೆತ್ತವಲ ಆಯ್ತದೆ ಉದ್ಯೋಗಗಳನ್ನ ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ನೀವು ಯಾರಿಗೆ ಇಚ್ಛೆ ಇದೆಯಾ ಭಾಗವಹಿಸಲಿಕ್ಕೆ ಎಲ್ಲರೂ ಮಡಿಕೆ ಹತ್ರ ಲೈನ್ ಮಾಡಿ ಎಲ್ಲರೂ ಲೇಡೀಸ್ ಮಡಿಕೆ ಹೊಡೆಯುವ ಎಲ್ಲ ಸ್ಪರ್ಧಾರ್ಥಿಗಳು ಅಲ್ಲಿ ಲೈನ್ ಅಪ್ ಮಾಡಿ ಖಂಡಿತವಾದ ಭಾರಿ ಭಂಗವ ಇದೆ ನೀನು ಕಟ್ರೆ ತಾರೆ ಬಲ್ಲಿ ಬಂದಿದೆ ಚೋರೈನ ಕೈ ತಟ್ಟಿ ತುಲೆ ನೆಟ್ಟ ಉಲೈ ಪಣವು ಖಂಡಿತ ಉಂಟು ತುಲೆ ಒಂಚಿ ಮೂಜಿ ಕಣ್ಣದ ಮುಕ್ಕಣ್ಣೆ ಒಂಚಿ ಒಂಚಿ ಕಣ್ಣದ ಮುಕ್ಕಣ್ಣೆ ತುಲೆ ತಾರಾಯಿ ಬಜ್ಜೈ ಬಕ್ಕ ಪಣವು ತುಲೆ ಭಾರಿ ಮಲ್ಲ ಪಣವು ಐತಲ ಇತ್ತನೆ ನಿಂತಲೆ ನಾಡ್ಬಂದ ನಿಂಗಲೆಗೆ ತಿಕ್ಕಡು ಖಂಡಿತವಾದ ಪಣವು ಉಂಡು ಐತವಲ್ಲ ಈ ಖಂಡಿತವಾದ ರವೇಣ್ಯ ಮಸ್ತು ಭಂಗವ ಇದೆ ನೀನು ಕಟ್ಟರೆ ಕತ್ತಲೆ ಕಟ್ಟೆರೆ ಶುರುವಂತಿದೆ ಅದು ನೀರಿನ ನೀಂದಿರ ಬಲ್ಲಿ ಬಂದಿದೆ ಬಚ್ಚಲ ಗರಿಗರಿಂದ ಪಣವಂತುಲೆ ರೂಪಾಯಿದ ಇನಾಮು ಸಮೀರು ರಗ್ಬಿ ಜನಗಳ ಭಾರಿ ಬಂಗಡಿ ನಾಡ್ದು ಈ ನಮ್ಮನ್ನು ಪಡೆಯುವಂದರೆ ಮಸ್ತ್ ಖುಷಿದ ವಿಚಾರ ಮಡಿಕೆ ಹೊಡೆಯುವ ಸ್ಪರ್ಧೆಗೆ ಯಾರು ಭಾಗವಹಿಸ ಈ ಒಂಜಿ ಕಾರ್ಯಕ್ರಮ ಶಾಲೆದ ಒತ್ತಿಡ್ದು ಮಡುಪುನಂಚಿನ ಕಾರ್ಯಕ್ರಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಏನು ಫಸ್ಟ್ ಟೈಮ್ ತೂ ಒಂದುಲ್ಲೆ ದಯಗಂದು ಕೇಂಡ ಯಾನು ಬೇತೆ ಬೇತೆ ಶಾಲೆಗೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಅದು ಕಾರ್ಯಕ್ರಮ ಪೋಂದುಲ್ಲೆ ಆಂಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ಈ ಒಂಜಿ ಕಾರ್ಯಕ್ರಮ ಮಲ್ತನೆ ಯಾನು ಸುರು ಒಂದು ಯಾನು ಎನ್ನ ಮನಸ್ಸಲ್ಲಿ ಎನ್ನಿಂಡು ಅವಲ ಆಟಿದ ಒಂಜಿ ಕಾರ್ಯಕ್ರಮ ಕೆಸರಡು ಒಂಜಿ ಜನ ದಿನ ಒಂಜಿ ಜೋಕ್ಲೇನು ಆ ಕೆಸರಡು ದುಂಬುದ ಆ ತತ್ವ ಸಿದ್ಧಾಂತ ಅಂಚನೆ ದುಂಬುದ ಚಿಂತನೆಯನ್ನು ಒರಿಪವನ ಮೂಲಕ ರವೀಂದ್ರ ಶೆಟ್ಟಿಲ ಅಂಚನೆ ಅದನ್ನ ಧರ್ಮಪತ್ತಿನ ಎಡ್ಡೆ ಕಾರ್ಯಕ್ಕೂ ಕೈಪಾಡ್ದೇರಿ ಆರೆಗೆ ದುಂಬುಗಾದು ತರೆತಗ್ಗಾದು ಬೆರಿ ಬಗ್ಗಾದು ಪ್ರಣಾಮನ್ನು ಸಲ್ಲಿಸ ಒಂದುಲ್ಲೆ ದಾಯಕಂದ ಕೇಂಡ ಈ ಒಂಜಿ ದುಂಬುದ ಚಿಂತನೆ ಹಿರಿಯಕ್ಕಲ್ನ ದುಂಬುದ ಚಿಂತನೆ ನಮ್ಮ ಕಂಡೋಡು ಇನಿ ಒಂಜಿ ದಿನ ಮಾತ್ರ ಸೀಮಿತವಾದಿತ್ತು ಅಂತ ಅಂಚ ಬಂಡದ ದುಂಬುದ ಹಿರಿಯಕ್ಕಲು ಮಾತ್ರ 3 ಗಂಟೆಗೆ ಲಕ್ಕದು ಕಂಡದಪ್ಪುನ ಮೂಲಕ ಆ ಕಂಡದ ಎಂಚಿನ ಕೆಲಸ ಕಾರ್ಯಲುಂಡು ಐನು ಮಲ್ತದೊಂದು ಎನ್ಮ 9 ಗಂಟೆಗೆ ಅಕ್ಲು ಇಲ್ಲಡೆ ಬರೋಂದಿತ್ತೇರಿ ಆ ಇಲ್ಲಡೆ ಬತ್ತ ಅಕ್ಲು ಒಂಜಿ ಅಂತ ಕೆಲಸ ಆ ಕಾಂಡೆ 3 ಗಂಟೆ ಎದ್ದು ಕಾಂಡೆ 9 ಗಂಟೆ ಮುಟ್ಟ ಆ ಕೆಲಸ ಕಾರ್ಯನು ಮಲ್ತೊಂತೇರಿ ಆ ಕೆಲಸ ಕಾರ್ಯ ಮಲ್ಪು ನಡೆದಾದು ಇನಿ ನಮ್ಮ ಎತೋ ಜನ ಆ ಜೋಕುಲು ದುಂಬುದ ಹಿರಿಯಕ್ಕಲ ಇನಿತ ಜೋಕುಲು ಇನಿತ ಕಲ್ತನಂಚಿನ ಸಾಮಾಜಿಕವಾದ ಅಧಿಪಡು ಶೈಕ್ಷಣಿಕವಾದ ಅಧಿಪಡು ಧಾರ್ಮಿಕದ ಅಧಿಪಡು ರಾಜಕೀಯ ಕ್ಷೇತ್ರದ ಅಧಿಪಡು ಬೇತೆ ಬೇತೆ ರೀತಿಯಲ್ಲಿ ಎಡ್ಡೆ ಪುಗರ್ತೆಯನ್ನು ಪಡೀತದೆ ಇನ್ನೊಂಜಿ ಒಂಜಿ ಹಂತಕ್ಕೆ ಬೈದ ಆಂಡ ಇನಿ ಅಪ್ಪೆಮ್ಮೆ ಮಲ್ತಿನ ಜಾಗನ ಕೆಲವುದಕ್ಕಲು ತನ್ನ ಸ್ವಾರ್ಥಕ್ಕೆ ಬೋಡಾದ ಜಾಗನ ಮಾಡ್ದು ಇನಿ ಹೋದ ಓಲಾ ಸಿಟಿ ಇಟ್ಟು ಹೋದು ಫ್ಲ್ಯಾಟ್ ಮಲ್ತದ್ದು ಕುಲ್ಲು ನಂಚಿನ ಸ್ಥಿತಿ ಉಂಡು ಆಂಡ್ಲ ಐನು ದುಂಬುದ ದಿನೊಟ್ಟು ಆ ಜಾಗನ ಮಾತ ಮಾರಂದೆ ಆ ಇಂಚಿನ ಕೃಷಿ ಮಾತ ಕಂಡ ವ್ಯವಸಾಯ ಅಧಿಪಡು ಬೇಸಾಯ ಅಧಿಪಡು ಕೃಷಿಗಾರಿಕೆ ತೋಟಗಾರಿಕೆ ಮಲ್ತುದುಂಡ ಬಾರಿ ಪೊರ್ಲುದ ಒಂಜಿ ಜೀವನಲ ಪೋತು ಒಂಜಿ ಎಡ್ಡೆ ಆರೋಗ್ಯ ಎಲ್ಲ ಇತ್ತದು ದುಂಬುದ ಮಾತ ಎಂಕ್ಲೆ ಗೊತ್ತುಂಡು ದುಂಬು ಮಾತ ಕೆಸಡು ಡೈಲಿ ಪೂರಂತೀರಿ ಅಂಡ್ಲ ಒವ್ವೆ ಸೀಕಿಜ್ಜಾಂಡು ಇನ್ನಂತ 24 ಗಂಟೆ ಎಲ್ಲ ಬರ್ಸಕು ನೆನೆವಂತಿತ್ತೇರಿ ಈ ಕಂಡಡು ಅದು ತೋಟಡು ಅದು ಬೇತೆ ಬೇತೆ ನಮ್ಮ ಈ ಕಿದೆಟ್ಟು ಮಾತ ದಿನಂಪ್ರತಿ ಕೆಲಸ ಮಲ್ತೊಂತೇರಿ ಅಂಚಾದ ಏರೆಗಳ ಅಪಗ ಆರೋಗ್ಯ ಅದಲ್ಲ ಹಾಲಾದಿಜ್ಜಾಂಡು ಇನಿ ಮಾತೆರೆಗಳ ದಿನಕ್ಕೊಂಜಿ BP ಶುಗರ್ ಬೇತೆ ಬೇತೆ ರೀತಿಯ ಕಾಯಿಲೆಲ್ಲ ಬರ್ಪುಂಡು ದಾಯಕ ಬಂಡ ನಮ್ಮ ಇಂಚಿನ ಕೆಲಸಕ್ಕೆ ಪೋವೊಂದುಜ್ಜ ನಮ್ಮ ಹಿರಿಯಕ್ಲ ಪಾಡ್ನಂಚಿನ ಪದ್ಯನೆ ನಮ್ಮ ಇನ್ನು ತೂವೊಂದುಜ್ಜ ಐಕ ಪಾಡದು ನಮಕೊಂಜಿ ಆತ ಕಾಯಿಲೆ ಎಲ್ಲ ಸುರಾತುಂಡು ಆತ ಕಾಯಿಲೆ ಸುರಾಯಲೆಕ್ಕನೆ ಐಕೊಂಜಿ ಆತ ಹಾಸ್ಪಿಟಲ್ ಎಲ್ಲ ಸುರಾತುಂಡು ಐಕ ಪಾಡದ ಆ ಮಾರ್ಗದರ್ಶನದ ಮೂಲಕ ಆ ಮುಗ್ಲಂಜಿ ರಡ್ಜಂತ ಹಿರಿಯಕ್ಕಲ್ಲಾಂಜಿ ಜೋಕ್ಲೆಗೆ ನನ್ನ ತುಂಬಾಗಲ ಈ ಒಂಜಿ ಸಂಸ್ಕೃತಿ ಒರಿಯೋಡು ಈ ಒಂಜಿ ಸಂಸ್ಕಾರ ಒರಿಯೋಡು ಪಂಪಂಚಿನ ಮೂಲಕ ಈ ಒಂಜಿ ಅಪ್ಪಿನ ಪುದಾಡು ಆ ವಿದ್ಯಾಸಂಸ್ಥೆ ಬಾರಿ ಪೊರ್ಲು ವಿದ್ಯಾರತ್ನ ಅಂದು
ಭಾರಿ ಒಂಜಿ ಪುಣ್ಯದ ಕೆಲಸ ದಾಯಗೊಂಡ ವಿದ್ಯೆ ಕೊರ್ಪುನಂಚಿನ ವಿದ್ಯಾರ್ಜನದ ಮೂಲಕ ವಿದ್ಯೆ ಕೊರ್ಪುನಂಚಿನ ಒಂಜಿ ಶಿಕ್ಷಣ ಸಂಸ್ಥೆಲು ಒಂಜಿ ಎಡ್ಡೆ ರೀತಿದ ಅಪ್ಪೆನ ಪುದಾರ್ಡು ಮಲ್ತಿನಂಚಿನ ಸಂಸ್ಥೆ ಇನಿ ವಿದ್ಯಾರತ್ನ ಪಂಡ ಇಡೀ ಎಂಕ್ಲೆ ಇಂಚಿ ಬಂಟ್ವಾಳದಂಚಿ ಮತ್ತೆ ಕೇಳೊಂದು ವಿದ್ಯಾರತ್ನ ಸಂಸ್ಥೆ ಇಂಚಿನ ಕೆಲವು ತೂಪ ಸೋಷಿಯಲ್ ಮೀಡಿಯಾಡ್ ಸಾಮಾಜಿಕ ವಾಟ್ಸಪ್ ಆದಿಪ್ಪು ಫೇಸ್ಬುಕ್ ಆದಿಪ್ಪು ಯೂಟ್ಯೂಬ್ ಆದಿಪ್ಪು ಏನು ತೂವೊಂದಿಪ್ಪೆ ತಮ್ಮನಾಗ ಅಲ್ಪ ಬಣ್ಣ ಆ ಜೋಕುಲು ಏನಾದ್ರು ಶಾಲೆಗೆ ವಿಸಿಟ್ ಕೊಡ್ದಿತ್ತೆ ಆ ವಿಸಿಟ್ ಕೊರ್ನವ್ಗೆ ಏನು ಪಂಡೆ ಈ ಮುಕ್ತ ಜೋಕುಲ್ಲೊಂಜಿ ಕಾರ್ಯ ಚಟುವಟಿಕೆ ಅಲ್ತೊಂಜಿ ಶಿಸ್ತು ಅಲ್ತ ಬದ್ಧತೆ ನಿಜವಾದ ಎಂಕ್ ಮೆಚ್ಚುಗೆ ವ್ಯಕ್ತಪಡಿಸಿನ ವ್ಯಕ್ತಿತ್ವನ ಏನು ದಾಯಗಂದು ಕೇಂಡ ಅಲ್ಪದಂಜ ಆ ಜೋಕುನಾಗ್ಲ ಅದಿಪಡ ಆ ಸ್ಟಾಫ್ನಾಗ್ಲೊಂಜಿ ಆ ಪ್ರೀತಿ ನಮಕ್ ದಾಯಗೊಂಡ ಒಂದಿಲ್ಲ ನಾಲ್ನ ಜೋಕುಲು ಇತ್ತಿಂದ ಅಕ್ಲೇನು ಕಂಟ್ರೋಲ್ ಮಲ್ಪೇರೇ ಕಷ್ಟ ಅಂಚಿನವಳು ಒಂಜಿ ಈತ ಜೋಕುಲೇನೆ ಒಂಜಿ ತನ್ನ ಜೋಕುಲ್ ಲೆಕ್ಕನೆ ಆ ಟೀಚರ್ಸ್ನಾಗ್ಲೊಂಜಿ ಪ್ರೀತಿ ಎದೋ ಬೇರತ್ತ ಅವೇ ಖುಷಿ ದೇವಲರಿ ಮೀನ್ ತಂದುಲ್ಲೇರು ಭಾರಿ ಶೋಕ ಅವನು ತುಯ್ಯಾರೆ ನಿಜವಾದುಂಡದೆ ಅವೊಂಜಿ ಭಾರಿ ಅಪರೂಪದ ಕ್ಷಣ ಮಾತ್ರ ಇದಕ್ಕೆ ಓಲು ಸಿಟಿ ಬೋಂಡ್ಲ ತಿಕ್ಕುಜಿ ಆ ಜೋಕುಲೊಂಜಿ ಅಕ್ಲಾತಿಗೆ ಒಂಜಿ ಶೋಕು ಮೀಂದುನಿ ಗೊಬ್ಬುನಿ ಇನ್ನು ಏಪಲೊಂಜಿ ಅಪರೂಪದ ಕ್ಷಣ ಅಂಚಾದು ಎಂಕ್ಲೆ ಬತ್ತದೊಂಜಿ ರಡ್ಡು ಪಾತಿರೀರ ಅವಕಾಶ ಕೊರಿಯರಿ ಐದಲ ಒಂಜಿ ರಡ್ಡು ವಿಚಾರ ಪನ್ನಡಾಪುಡು ರವೀಂದ್ರನೇ ಪಂಡ ದಾದನ್ ಯಾನ್ ಪನ್ನೊಂದುಲ್ಲೆ ಯಾನ್ಲ ರಾಜ್ಯದ ಬಿಜೆಪಿದ ಜವಾಬ್ದಾರಿ ಹಿಡಿತೆ ಬೇರೆ ಅಲೆಮಾರಿ ನಿಗಮದ ಅಧ್ಯಕ್ಷ ಆದಿತ್ತೇರಿ ಆ ಪಕ್ಕದ ಮುಖ್ಯಮಂತ್ರಿ ಯಡಿಯೂರಪ್ಪರೇ ಮೇರೆ ಲೆತ್ತದ ಕೊರಿಯರಾರಿಗೆ ನಿಜವಾದ ಐನೇರ್ಲ ತೆತ್ತೊಂದು ರಾಜ್ಯಡ್ ಯಾನ್ಲ ರಾಜ್ಯದ ಕಮಿಟಿ ಟಿಪ್ಪು ನಡೆದಾದ ಒಂದು ಆತ ರಾಜ್ಯದ ಕೆಲವು ವಾಟ್ಸಪ್ ಗ್ರೂಪ್ ಹುಡ್ತು ಅಂತ ಆಣ ದಕ್ಷಿಣ ಕನ್ನಡ ಜಿಲ್ಲೆ ಏರೆಲ್ಲ ಗೊತ್ತಾವಂದು ಜಾಂಡ್ ಅವು ಮೂಲ ಇಜ್ಜಾಂಡ್ ಅಂಜು ಗೊತ್ತಾವಲ್ಲ ನಿಮ್ಮೆನ್ನ ಕೆಲಸ ಕಾರ್ಯ ಅಂದು ಎಂಕ್ ಖುಷಿ ಅಂತ ನಿಮ್ಮೇರೇನು ಮಾತ ಬ್ಯಾಂಡ್ ಇಡಲೆ ತೋಪಣಿ ಬೇರೆ ಬೇರೆ ರೀತಿ ಅಲ್ತ ಆ ಗುಬ್ಬಿ ಜನಾಂಗದಕ್ಲೆ ಬೊಕ್ಕ ಬೇರೆ ಬೇರೆ ಜನಾಂಗದಕ್ಲನ್ನ ಆ ವಿಶಿಷ್ಟ ರೀತಿಯ ವ್ಯವಸ್ಥೆ ಮಕ್ಕಳೆಲ್ಲ ತೋಪಣ ವಾಟ್ಸಪ್ ಬರಂತು ಯಾನ್ ಅಲ್ಪದ ಲೀಡರ್ನಾಗ್ಲ ಚರ್ಚೆ ಮಾಡ್ತಂತೆ ಎನ್ನ ಕ್ಷೇತ್ರದ ಕೈತಲ್ದಾರ ಮಾರ ಎಂಗ್ಲಿ ಬಾರಿ ಹೆಮ್ಮೆ ಅನ್ಬೋಣಂತೆ ಅಪಗಣೆ ಗೊತ್ತಾಯ್ತು ಇಂಕ್ ಯಾನ್ ಅಪಗ ಬರ್ತಾರೆ ಪ್ರಶಂಸೆ ಎಲ್ಲ ಮಲ್ತಂತೆ ಅವೇ ರೀತಿ ಕೆಲಸ ಮಲ್ತೀನಿ ಹಿಡ್ದಾದು ಆದ್ರೆ ಒಂಜಿ ಕೆಲವೊಂಜಿ ಪ್ರಶಸ್ತಿ ಬೈದನು ಆರ್ಯಭಟ್ಟ ಪ್ರಶಸ್ತಿ ಬರ್ತನೆ ಬೇರೆ ಬೇರೆ ಪ್ರಶಸ್ತಿ ಬರ್ತನೆ ಅವೇ ಒಂಜಿ ಎಂಕ್ ಖುಷಿ ಹೆಚ್ಚಿಗೆಂಡ ಯಾನಾಗಿನ ನಮ್ಮ ಮಂಗಳೂರದ ಜಿಲ್ಲೆದ ಬಿಜೆಪಿ ಲೀಡರ್ನಾಗಲ್ಲ ಬೇರೆ ಬೇರೆ ಜನಪ್ರತಿನಿಧಿನಾಗಲ ಬಂಡೆ ಒಂಜಿ ಜವಾಬ್ದಾರಿ ಕೊರಂಡ ಆ ಜವಾಬ್ದಾರಿನ ಎಂಚ ಮಲ್ಪೋಡು ಪಂಪಂಚಿನ ಆ ಕೆಲಸ ಕಾರ್ಯವೈಖರಿಯ ಮೂಲಕ ಇಚ್ಛಾಶಕ್ತಿಯ ಮೂಲಕ ಕಾರ್ಯವೈಖರಿ ಮಲ್ಪೋಡು ಉಂಡ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೂದು ಮಲ್ಪೋಡು ಆರೇಗ ಅಪಗ ಜಾತಿ ತಾರತಮ್ಯ ಧರ್ಮ ಸಮಾಜ ಸಂಸ್ಕಾರ ಓಲ ಬತ್ತಜಿ ಆ ಜಾತಿ ಈ ಜಾತಿ ಆ ಅಲೆಮಾರಿ ಬೊಕ್ಕ ಅಲೆಮಾರಿ ಇತ್ತನೇ ಪರಿಶಿಷ್ಟ ಜಾತಿ ಸಮುದಾಯ ಬೊಕ್ಕ ಪರಿಶಿಷ್ಟ ಪಂಗಡ ಸಮುದಾಯದಕ್ಲ ಅವಳು ಬೇರೆ ಬೇರೆ ಜನಾಂಗದಕ್ಲಿತ್ತೇರಿ ಆ ಮಾತು ಜನಾಂಗದಕ್ಲ ಪ್ರೀತಿ ವಿಶ್ವಾಸನ ಗಳಿಸಾದು ಇನ್ನೊಂದು ಈತ ಮಲ್ಲ ವ್ಯಕ್ತಿ ಅಲ್ಲ ಒಂಜಿ ಸರಳತೆದ ಸರದಾರಿ ಎಂಕ್ಲೆ ಪಂಡ ಖುಷಿ ಆಗ್ಬಿಟ್ಟು ಸರಳತೆದ ಸರದಾರೆ ಬಂಡ ವೇದಿಕೆ ಒಂಜಿ ಮಾತೆಲ್ಲ ಸಿಂಪಲ್ ಆದುಲ್ಲೇರಿ ಎಂಕ್ಲೆಗೆ ಬಾರಿ ಹೆಮ್ಮೆ ಅಂಚಾದು ಆರೇನ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಆಡಿ ಆರು ಮಲ್ಪನಂಚಿನಾಗೆ ಮಾತಾ ಕಾರ್ಯಕ್ರಮಲ ಆ ದೈವದೇವರ ಅಂಚನೆ ಭಗವಂತೆ ಆರೆಗೆ ಅನುಗ್ರಹ ಮಲ್ಪಡೆ ಅಂಚನೆ ಆಶೀರ್ವಾದ ಮಲ್ಪಡೆ ಆರೆಗ್ಲ ಆರ್ನ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿದ ಆರ್ನ ಧರ್ಮಪತ್ನಿ ಉಳ್ಳೇರಿ ಎಂಕ್ಲ ಅಕ್ಕ ಅಕ್ಲೆಗ್ಲ ಅಂಚಿನ ಅಕ್ಲ ಫ್ಯಾಮಿಲಿ ಅಕ್ಲ ಒಟ್ಟೆಗ್ಲ ಆ ಭಗವಂತೆ ಅನುಗ್ರಹ ಮಲ್ಪಡಂಚೆ ಆಶೀರ್ವಾದ ಮಲ್ಪಡು ಪನ್ನೊಂದು ಎಂಕ ಅವಕಾಶ ಮಲ್ತ್ಕೊರ ನಿಕ್ಲೆ ಮಾತೆರೆಗ್ಲ ತರೆ ತಗ್ಗಾದು ಬೆರಿಬಗ್ಗಾದು ಪ್ರಣಾಮನ ವಂದನೆ ಮಲ್ತೊಂದು ಎನ್ನ ಪಾತೆಯನ್ನು ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ. ಹಲೋ ಒಂದೇ ಪುರಿ ಚೋರು ಹಾಕಲ್ಲ ನಾಳೆ ಜವನೇರೆ ತುರ್ತು ನೀರು ನೀಡ್ತವರ ಊಜಿಗಂಟೆ ಬಂದಾಟ ಮುಗಿಯೋಡು ಪುನರ್ ಕೊರ್ರೆ ಏರೆ ಐತ ಜಪತಾರಿ ವಹಿಸುತ್ತಾರ ತುಂಗಾ ಗಂಗಾ ನೇತ್ರಾವತಿ ಕಾವೇರಿ ಥ್ರೋಬಾಲ್ಗೆ ವಾಲಿಬಾಲ್ಗೆ ಇಂಕೆ ಪುದರ್ ಕೊಡ್ತಾರ ಅಂಚೆನೆ ಪುದರ್ ನಿಕ್ಕಲೆ ಅಕ್ಕಟಕ್ಕದೆ
ನಮ್ಮ ಮಲ್ಪಾರ್ದೆ ಜಾಗ ಖಾಲಿ ಮಲ್ಪಡು ಸರಿ ಸುಮಾರು 1 ಗಂಟೆ ನಿಕ್ಲಿಕ್ಕೆ ಡ್ರೆಸ್ ಚೇಂಜ್ ಮಾಡ್ತಾರೆ ಬೋಡವು ಇತ್ತೆ ನೀರು ಆಪವನ್ನು ಬರೋದುಂಟು ಖಂಡಿತವಾದಲ್ಲ ಜಾಸ್ತಿ ಕೆಸರು ನನ್ನ ಪರಲ್ರೆ ಬೋಡ್ಸಿ ನನಗೆ ಅವತ್ತು ಪರೇಡಾರು ಎಂಟ್ರೆ ಚೇರಿ ಕಿತ್ತುಂಟು ಬಂದದೆ ಚೊಚ್ಚೆಗೆ ನಾನು ಜವಾಬ್ದಾರಿ ಇಲ್ಲ ಮನಸ್ಸು ಆಯ್ತಲ್ಲಿ 6 ಚೋರು ಬೇಕು ಬಾಕಿಂದ ನಿನ್ನ ಚೋರು ಬೇಕು ಇನ್ನೊರ್ಕ ಕೋರಿಂದ ಕತ್ತ ಚೋರು ಉಂಟವ್ರೆ ಹಲೋ टाकापारे मैच स्टार्ट मल्पा बुद्धि पन्पेर अंचने शाले बुद्धि पन्परकले नम्म टीचर्स नकले खंडितवादला न्यूज़ बिडी टाइट ಮಾಡಿ ಅಕೈಡಿರಿ ಇದರಿಂದ ಈಚೆ ಬರಲಿಕ್ಕಿಲ್ಲ ಇದು ನೋಡಿ ಮಿಡಲ್ ಪಾಯಿಂಟ್ ಅಕೈಡಿರಿ ನಡೆಯಲ್ಲ ತಾಕತ್ತು ದುಲೆ ಕಾವೇರಿದ ಬೇಟಬಲ್ಲಿ ಕೂಡ ಬಿತ್ತ ಕರೆಕ್ಟ್ ಆಜಿಂಚಿಡಿ ಕಾವೇರಿದ ಕೈಟಿ ನು ತಾಕತ್ತಿ ತಾಕತ್ತುದಲೆ ವಿದ್ಯಾರತ್ನ ಶಾಲೆದ ಜೋಕುಲ್ನ ತಾಕತ್ತುದಲೆ ಹೊರ ಇಂಚಿ ತಾಕತ್ತಿ ಬನ್ನಿ 3 ಸ್ಟ್ರೈಟ್ ಆಗಿ ಹಿಡೀರಕ್ಕ ಚಾನ್ಸ್ ಇಲ್ಲ ಸ್ಟ್ರೈಟ್ ಆಗಿ ನಿಲ್ಲಿ ತಾಕತ್ತೆ ಅವಸರ ಮಾಡಬೇಡಿ ಇನ್ನೂ ಸಹ ಟೈಮ್ ಉಂಟು 20 ನಿಮಿಷದ ಟೈಮ್ ಕೇಳಿದ್ದೇವೆ ನಾವು ರೆಡಿಯಾ ಅಕ್ಕ ಟೈಟ್ ಮಾಡಿ ಖಂಡಿತ ತುಲೆ ವಿತ್ ಮೀಟ್ ಬಲ್ಲಿ ಖಂಡಿತ ಹೆಂಗ ತಂಡ ವಿಜಯಶಾಲಿ ಆತನದಲ್ಲಿ ತಾಕತ್ತಿನಲ್ಲಿ ಮತ್ತೆ ಬಲವಿದೆ ನೋಡಿ ಆಂಗ್ಲ ಮಾಧ್ಯಮ ಶಾಲೆಯ ಈ ಮಕ್ಕಳಲ್ಲಿ ಮತ್ತೆ ತಗಫರ್ ಬಂದಿಯಾಟ ಮತ್ತೆ ತಿರುಗಲೆ ಕ್ಷೇತ್ರ ತಾಕತ್ತದಲೆ ಸೌಮ್ಯಕ್ಕೆ ಯಾನು ಬಂದ ಖಂಡಿತವಾದ ಕೋರ್ಟು ತಾಕತ್ತತ್ತೆ ಖಂಡಿತವಾದ ಕೋರ್ಟು ರೆಡ್ಡಿ ತಂಡದ ಕ್ಯಾಪ್ಟನ್ 2 ತಂಡದ ಕಪ್ತಾನ್ ಅವರು ನೋಡಿ ಇದು ಕೋರ್ಟ್ ಚಾಯ್ಸ್ ನಿಮಗೆ ಇದರಲ್ಲಿ ವಿಜಯಶಾಲಿ ಆದ್ರೆ ನೀವು ಫೈನಲ್ ಪ್ರವೇಶ ಮಾಡ್ತೀರಾ ತಾಕತ್ತೆ ಅಕ್ಕೆ ಗಮನ ತುಲೆ ಕೋರ್ಟ್ ಹತ್ತಿ ಖಂಡಿತವಾದಲ್ಲ ಭಾಸ್ಕರ್ ಸರ್ನ ಅವರ ಬಲೆ ಫೈನಲ್ ಪಂದ್ಯಾಟ ಆಂಜೋಕುಲ್ಲ ಪಿಕ್ಚರ್ಸ್ ಲೀಸ್ಟ್ ರೆಡಿ 9 ಇದೆ 9 ತಾಕತ್ತದಲೆ ತಾಕತ್ತಿ ತಿರುಗಲೆ ನಡೆಯಲೇ ಏನ್ ಗೊತ್ತಾ ಹಾಕಲೋರ ಅಂಚಿಲಾತಿ
ಗ್ರಾಮ ಉಜ್ಜುಮ ಗಣದ ಯೋಜಿ ಕಂಡಗಲಿ ತಂದು ಬಂದಿದೆ. ಕಿಸರ್ದ ಗೊಬ್ಬು ದಾದ ಪಂಡದೆ ತುಜ್ಬೈನಾರು ರೇಂದ್ರ ಸಿಟ್ರು ಉಳಿದದ್ದು. ಕ್ಯಾಪ್ಟನ್ ಸಿಡ್ರ ರವೀಂದ್ರ ಸಿಡ್ರ ಈಗ ಕ್ಷೇತ್ರ ಮಹಾತ್ಮೆ ಬಂದಿದ್ದೇವೆ. ಸಂಕಟಗೆರೆ ಒಂಚೂರು ಎಂಗಳೊಟ್ಟಿಗೆ ಸಹಕಾರ ಮಾಡಿಕೊಡಿ ಜವನಿಯರೇ. ಒಂಚೂರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಜವನಿಯರೇ. ಅಲ್ಲೇ ಶ್ರೀಕೃಷ್ಣ ಜನ್ಮಾಷ್ಟಮಿದ ಟೈಮು ನಮ್ಮ Dear students, come back. Ready? Go back. ಗಂಗಾ ತಂಡ ವಿಜಯಶಾಲೆ ಫೈನಲ್ ಚಾಂಪಿಯನ್ ಪಡೆಯುವಂತಾರೆ ಗಂಗಾ ನೇತ್ರ எங்களை ஒரு போனால ராமகிருஷ்ண ரைக்குல காமெடி பண்ணாரு மஸ்து இரியாரு எங்களை யாரு எல்ல பிரயர்கிంచి ఎంసి వంతునాల మేరనే పోయినారు ತಗಪಾರ್ದ ಬಲ್ಲೆ ಕುಂದಾಪುರ ಪರಿಸ್ಥಿತಿ ಬೈದಿದೆ ಲೋಕಗಳಿಗೆ ಕೆಜೆಸಿ ಈಜೆಸಿ ನಟ್ಲಿಗೆ ಮಾತಾಡಗಳ ಗಮನದಲ್ಲೇ ಬಲ್ಲದ ಖಾಲಿ ಉಸಿರು ಮಾತ್ರ ಹೊರಗಿದೆ ಹಸಿರು ನನ್ನ ಉಂಟು ಉಸಿರು ಮಾತ್ರ ಹೊರಗಿದೆ ಪಡೆಯುತ್ತೇನೆ ಅಂಜಪುಲ್ಲ ನೇತ್ರಾವತಿ ಎರಡನೇ ಇನಾಮ್ ಪಡೆಯುತ್ತೇನೆ ತುಂಗ ಖಂಡಿತವಾಗಿಲ್ಲ ಎಂಟು ಸಹಕಾರ ತಿರಂಚಿನ ಪಾವೂರು ಹರೇಕಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯೋಪಾಧ್ಯಾಯರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ತೀರ್ಪುಗಾರರಾಗಿರುವಂತಿನ ಗೌರವಾನ್ವಿತ ರಾಧಾಕೃಷ್ಣ ರೈ ಮೇರೆಗೆ ನಮ್ಮ ವಿದ್ಯಾಸಂಸ್ಥೆ ಪರವಾದ ಆರ್ಥಿಕವಾದ ಅಭಿನಂದನೆ ಧನ್ಯವಾದ ಕೊಡುವುದಿಲ್ಲ ಅಂಚೆನೆ ನಮ್ಮ
ಪುರುಷೋತ್ತಮ್ ಮಾಸ್ಟರ್ಲ ಅವತ್ತು ಬಾರಿಸೋ ಕೂಡ ನಂಗೆ ಸಹಕಾರ ಕೊರಿಯರು ಐತ ಒಟ್ಟಿಗೆ ಕಾಲಿಡ್ದು ಭಯ ಮುಟ್ಟ ಬಾರಿಸೋ ಕೂಡ ನಿರಂತರವಾದ ತುರುಡು ಪಾತ್ರರೊಂದು ಮಾತ ಜೋಕ್ಲೆಗಳ ಭಾರಿ ಸ್ಫೂರ್ತಿಯಾದ ಒಂಜಿ ಎನ್ನ ವಿದ್ಯಾಭ್ಯಾಸ ಕಮ್ಮಿಂದ ಎಲ್ಲ ಒಪ್ಪಣದು ಪಡೆದು ನಂಗೆ ಮಾತಿರೆಗಳ ಬಾರಿ ಎಟ್ಟೆ ರೀತಿಯ ಕಾರ್ಯಕ್ರಮ ನಿರೂಪಣೆ ಮತ್ತು ಕೊರಂಚಿನ ವಿಜಯ ಶೆಟ್ಟಿ ನಮ್ಮೊಟ್ಟಿಗೆ ಒಳ್ಳೆ ಅರೆಗಳ ಆರ್ಥಿಕವಾದ ಅಭಿನಂದನೆ ಸಲ್ಲಿಸ ಒಂದು ಅಕ್ಕಳು ಮೂಜಲ್ನ ಒಂಜಿಗಳಿಗೆ ವೇದಿಕೆ ತಂಚಿ ಬರಲು ಬಂದು ಕೇಳಂದು. Good evening, one and all. Myself, Maria Maliha from 10th B. I am from Vidyaratna English Medium School. Today, I enjoyed a lot playing in this field. Till yet, we didn't get down to the field. The games were tug of war, volleyball, throw ball, relay, running race, and lot more. This was my unique future. First of all, thanks for President K. Ravindra Shetty and Secretary Ma'am Soumya R. Shetty. I am grateful for them. Thank you, one and all. ನನ್ನ ಹೆಸರು ಸರೋಜಿನಿ. ನಾನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿ ಕಲಿಯುತ್ತಿದ್ದೇನೆ. ಇಲ್ಲಿ ನಮ್ಮ ಶಾಲೆಯಿಂದ ಪೊಸಕ್ಕೊಡು ಆಟಿದ ಅಜನೆ ಎಂಬ ಕಾರ್ಯಕ್ರಮ ಹೊಂದಿದ್ದರು. ನಮಗೆ ಕೃಷಿಕಳ ಬಗ್ಗೆ ಯಾವುದೇ ಒಂದು ಅರಿವಿರಲಿಲ್ಲ. ಇಲ್ಲಿ ನಮಗೆ ತುಂಬ ಕೃಷಿ ಅಂದರೆ ಏನು ಎಂದು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ತುಂಬ ಆಟಗಳನ್ನು ಆಯೋಜಿಸಿದ್ದರು. ಮಡಕೆ ಹೊಡೆಯುವುದು, ಟಗ್ ಆಫ್ ವಾರ್, ವಾಲಿಬಾಲ್, ಥ್ರೋಬಾಲ್ ಎಲ್ಲ ಇಟ್ಟಿದ್ದರು. ಇಲ್ಲಿಗೆ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಊರಿನ ಹಿರಿಯರಿಗೆ ಧನ್ಯವಾದ ತಿಳಿಸುತ್ತೇವೆ. ಈ ಮೂಲಕ ನಮಗೆ ಎಲ್ಲ ಕೃಷಿ ಎಂದರೇನು ಎಲ್ಲದರ ಬಗ್ಗೆ ಅರಿವು ಮೂಡಿಸಿದ ಇವರಿಗೆ ನಾವು ಧನ್ಯವಾದವನ್ನು ತಿಳಿಸುತ್ತೇವೆ. ಧನ್ಯವಾದಗಳು. मेरा नाम साराय खान है और मैं 10वीं कक्षा में पढ़ रही हूँ और हमारे स्कूल का नाम विद्यारत्ना इंग्लिश मीडियम स्कूल है. और आज हमें बहुत सारे गेम्स खेलने को मिले हैं, जैसे वॉलीबॉल, थ्रो बॉल, टग ऑफ वार और रनिंग रेस. इन सभी खेल में हम सभी ने बहुत ज़्यादा एंजॉय किया है और हमें ये बहुत महत्वपूर्ण खेल है हमारे सबका. और हमको बहुत खुशी मिलती है इन गेम खेलने की. आज का दिन हमारे लिए बहुत अच्छा दिन था और बहुत मेमोरेबल दिन था. My name is Naeem Hamid, Headmistress of Vidyaratna English Medium School, Deralkatte. Today we are taken our high school section students, 9th and 10th students to the field which is located in Harekala. Our intention is we should give knowledge along with the education, our environment also, how a farmer is sacrificing for the people and how he is providing the food to us. All the games items we are conducted in here in our field. Our students are participated actively in all the games and enjoyed a lot and got a lot of knowledge about the farmer, even the other things also. Thank you one and all. ಇವತ್ತು ನಮ್ಮ ಶಾಲಾ ವತಿಯಿಂದ ನಡೆದಂಥ ಈ ಆಟಿಡೊಂಜಿ ಅಜ್ಜನೆ ಅಂತ ಹೇಳುವ ಒಂದು ಕಾರ್ಯಕ್ರಮಕ್ಕೆ ನಾವು ಈಗ ಸಮಾರೋಪದ ಹಂತದಲ್ಲಿ ಬಂದಿದ್ದೇವೆ. ಇವತ್ತು ಬೆಳಗ್ಗಿಂದ ಸಂಜೆವರೆಗೆ ತುಂಬ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಿತು ನಮ್ಮ ಶಾಲಾ ವತಿಯಿಂದ. ನಮ್ಮ ಮಕ್ಕಳು ಎಲ್ಲ ವಿವಿಧ ಆಟದಲ್ಲಿ ಭಾಗವಹಿಸಿ ತುಂಬ ಖುಷಿಯಾಯಿತು ಮಕ್ಕಳಿಗೆ. ಇದು ಕೂಡ ಅವರಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಕೆಲವು ಮಕ್ಕಳಿಗೆ. ಸೊ ಇಲ್ಲಿ ಬಂದು ಗದ್ದೆಯಲ್ಲಿ ಅವರು ನೇಜಿ ನಟ್ಟು ಹಾಗೆ ವಿವಿಧ ಥ್ರೋಬಾಲ್ ಆಗಿರಲಿ, ವಾಲಿಬಾಲ್ ಆಗಿರಲಿ, ಹಗ್ಗ ಜಗ್ಗಾಟ ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸಿ ಮಕ್ಕಳು ತುಂಬ ಸಂತೋಷಪಟ್ಟರು. ನಮಗೂ ಕೂಡ ತುಂಬ ಸಂತೋಷ ಆಯಿತು. ನಮ್ಮ ಎಲ್ಲ ಟೀಚರ್ಸ್, ಸ್ಟಾಫ್ ಹಾಗೆ ಮಕ್ಕಳೆಲ್ಲ ಇಲ್ಲಿ ಬಂದು ಇವತ್ತು ತುಂಬ ಒಳ್ಳೆಯ ಸಮಯ ಕಳೆದ್ವಿ. ಹಾಗೆ ಮಕ್ಕಳಿಗೆ ಒಳ್ಳೆಯ ಉತ್ತಮ ಜ್ಞಾನ ಕೂಡ ಸಿಕ್ತು, ಹೇಗೆ ನಾಟಿ ಮಾಡೋದು ಎಲ್ಲ. ಹಾಗೆ ಇವತ್ತು ಇಡೀ ದಿನದ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ ಎಲ್ಲರಿಗೂ, ನಮ್ಮ ಶಿಕ್ಷಕರಿಗೂ, ನಮ್ಮ ಪೇರೆಂಟ್ಸ್ ಹಾಗೂ ಮಕ್ಕಳಿಗೆಲ್ಲರಿಗೂ ಧನ್ಯವಾದ.